ಹಡಗು ನಿನ್ನದೆ ಮುಳುಗದಿರಲಿ ಬದುಕು, ಬೆಟ್ಟವು ನಿನ್ನದೆ ಬಯಲು ನಿನ್ನದೆ ಹಬ್ಬಿನಗಲಿ ಪ್ರೀತಿ, ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೆ, ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೆ, ಇರಲಿ ಏಕರೀತಿ, ದೀಪವು ನಿನ್ನದೆ ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು, ಆರದಿರಲಿ ಬೆಳಕು. ನಮ್ಮ ಮಧ್ಯೆ ಇದ್ದಾರೆ, ಅದು ಬಹಳ ಸಂತೋಷದ ಸಂಗತಿ ನಮಗೆ. ಶ್ರೀ ವೇದವ್ಯಾಸ್ ಕಾಮತ್ ಅವರು ಇಲ್ಲಿ ಮಂಗಳೂರಿನ ಬಿಜೆಪಿ ಬ್ಲಾಕ್ ಅಧ್ಯಕ್ಷರಾಗಿದ್ದರು ಹಾಗೂ ಸೋಷಿಯಲ್ ವರ್ಕರ್ ಆಗಿದ್ದರು. ಹಲವಾರು ಸಂಸ್ಥೆಗಳಲ್ಲಿ ಇದ್ದಾರೆ. ಅವರು ಪ್ರಥಮ ಬಾರಿಗೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಕೂಡ ಅವರು ಆಯ್ಕೆ ಲೆಜಿಸ್ಲೇಟಿವ್ ಆಕ್ಟಿವಿಟೀಸ್ ಅನ್ನು ಮಾಡಿದ್ದಾರೆ. ಅವರನ್ನು ಕೂಡ ನಮ್ಮ ಚೇರ್ಮನ್ ಅವರು ಹೂಗುಚ್ಚೆ ಕೊಟ್ಟು ಸ್ವಾಗತಿಸಬೇಕೆಂದು ಹೇಳಿ ಕೇಳ್ಕೊಳ್ತಾರೆ. ಆಗಿ ಕೆಲಸ ಮಾಡ್ತಾ ಇದ್ದಾರೆ. 2015ನೇ ಇಸ್ವಿಯಿಂದ ಅವರು ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿದ್ದಾರೆ. ನಮ್ಮ ರೆಡ್ ಕ್ರಾಸ್ಗೆ ತುಂಬಾ ಬೆಂಬಲ ಕೊಡ್ತಾರೆ. ಯಾವಾಗಲೂ ಪೊಲೀಸ್ ಉದಯವಾಣಿ ನ್ಯೂಸ್ ಬ್ಯೂರೋ ಚೀಫ್ ಆದ ಶ್ರೀ ಮನೋಹರ್ ಪ್ರಸಾದ್, ಇವರ ಪರಿಚಯ ಎಲ್ಲರಿಗೂ ಇದೆ, ನಾವು ಪರಿಚಯ ಮಾಡಬೇಕಂತ ಏನೂ ಇಲ್ಲ. ಹಲವಾರು ವರ್ಷದಿಂದ ಉದಯವಾಣಿಯನ್ನು ರೆಡ್ ಕ್ರಾಸ್ ಸಂಸ್ಥೆ ಹಲವಾರು ವರ್ಷಗಳಿಂದ ಬ್ಲಡ್ ಬ್ಯಾಂಕ್ ಅನ್ನು ನಡೆಸ್ತಾ ಇದೆ. ಅದು ಸಣ್ಣ ಪುಟ್ಟ ರೀತಿಯಲ್ಲಿ ಶುರು ಮಾಡಿ ಈಗ ನಿಜವಾಗಿ ಒಂದು ಪ್ರಾಮುಖ್ಯ ಸ್ಥಾನವನ್ನು ಮಂಗಳೂರಲ್ಲಿ ಹೊಂದಿದೆ. ಈಗ ನಾವು ನಮ್ಮ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಅಲ್ಲಿ ಸಾಧಾರಣ ತಿಂಗಳಿಗೆ 650 ಯೂನಿಟ್ಗಳನ್ನು ನಾವು ಕಲೆಕ್ಟ್ ಮಾಡ್ತೇವೆ ಬ್ಲಡ್. ಅದು ನಿಜವಾಗಿ ಸಾಧಾರಣ 275% ಇನ್ಕ್ರೀಸ್ ಆಗಿದೆ ಲಾಸ್ಟ್ 3 years. ಅದು ಮಾತ್ರವಲ್ಲದೆ ನಮ್ಮ ಗುರಿ ಏನಂತ ಹೇಳಿದ್ರೆ ರೆಡ್ ಕ್ರಾಸ್ ಅಲ್ಲಿ ಇನ್ನೊಂದು ವರ್ಷದ ಒಳಗೆ ನಾವು 1000 ಯೂನಿಟ್ ಅನ್ನು ರೀಚ್ ಆಗಬೇಕೆಂದು ಮುಟ್ಟಬೇಕಂತ ಹೇಳಿ ನಮ್ಮ ಗುರಿ. ಯಾಕಂತ ಹೇಳಿದ್ರೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಇರೋದು ಪಬ್ಲಿಕ್ ಸರ್ವಿಸ್ಗಾಗಿ, ಜನರ ಸೇವೆಗಾಗಿ. ನಮ್ಮ ವಿಷನ್ ಏನಂತ ಹೇಳಿದ್ರೆ ಜನರ ಸೇವೆ, ಅದು ದೇವರ ಸೇವೆ. ಅದರಿಂದ ನಾವು ಎಂದಿಗೂ ನಾವು ಆ ರಕ್ತದಾನದ ಮುಖಾಂತರ ನಾವು ಜೀವನ ಉಳಿಸಬೇಕು. ಯಾಕಂತ ಹೇಳಿ ನೀವು 1 ಯೂನಿಟ್ ಬ್ಲಡ್ ಕೊಟ್ಟರೆ 3 ಜೀವ ಉಳಿಸಬಹುದು. ಯಾಕಂತ ಹೇಳಿದ್ರೆ ಆ 1 ಯೂನಿಟ್ ಅಲ್ಲಿ ನಾವು ಪ್ಯಾಕ್ ಸೆಲ್ಸ್ ಮಾಡ್ತೇವೆ ಹಾಗೂ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಮಾಡ್ತೇವೆ, ಮತ್ತೆ ಪ್ಲೇಟ್ಲೆಟ್ಸ್ ಅನ್ನು ಕೂಡ ಮಾಡ್ತೇವೆ. ಮತ್ತೆ ನಾವು ನೀವು ಕೇಳ್ಬೋದು ನಮ್ಮ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಮತ್ತೆ ಬೇರೆ ಸಂಸ್ಥೆಗಳಿಗೆ ಏನು ಡಿಫರೆನ್ಸ್ ಅಂತ. ಖಾಸಗಿ ಸಂಸ್ಥೆಗಳು, ಖಾಸಗಿ ಬ್ಲಡ್ ಬ್ಯಾಂಕ್ಗಳು ಹಲವಾರು ಇವೆ. 3 ವಿಷಯಗಳು ನನಗೆ ಹೇಳಲು ಬಯಸ್ತೇನೆ. ಒಂದು ಏನಂತ ಹೇಳಿದ್ರೆ ನಮ್ಮ ಚಾರ್ಜಸ್ ಅತಿ ಕಡಿಮೆ, ಗವರ್ಮೆಂಟ್ ರೇಟ್ಸ್ ಅಲ್ಲಿ ನಾವು ಬ್ಲಡ್ ಅನ್ನು ಕೊಡ್ತೇವೆ. ಒಂದು. ಎರಡನೇದು ಏನಂತ ಹೇಳಿದ್ರೆ ನಾವು ರೀಪ್ಲೇಸ್ಮೆಂಟ್ ಡೋನರ್ ಅನ್ನು ಎಂದಿಗೂ ಕೇಳುವುದಿಲ್ಲ. ರೀಪ್ಲೇಸ್ಮೆಂಟ್ ಡೋನರ್ ಅಂತ ಹೇಳಿದ್ರೆ ನೀವು ಒಂದು ಯೂನಿಟ್ ಬ್ಲಡ್ ಕೊಡೋದಾದ್ರೆ ನೀವು ಇನ್ನೊಬ್ಬರು ಡೋನರ್ ಅನ್ನು ತಕೊಂಡು ಬನ್ನಿ ಅಂತ ಹೇಳುವಂಥದ್ದು. ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಅಲ್ಲಿ ನಾವು ಎಂದಿಗೂ ಅದು ಕೇಳುವುದಿಲ್ಲ. ಮೂರನೇದಾಗಿ ನಾವು ಲೇಡಿ ಗೋಷನ್ ಆಸ್ಪತ್ರೆಗೆ ಸಾಧಾರಣ ತಿಂಗಳಿಗೆ 250 ಯೂನಿಟ್ಗಳನ್ನು ಉಚಿತವಾಗಿ ಕೊಡ್ತೇವೆ. ಹಾಗೆ ಡಾಕ್ಟರ್ ಸವಿತಾ ಅವರು ಹೇಳ್ತಿದ್ರು ಮೊನ್ನೆ, ಅವರು ತಗೊಂಡದ್ದು ಚಾರ್ಜ್ 2015 ನಲ್ಲಿ, ನಾವು ಕೂಡ ಕಮಿಟಿ ಅವರು ಬಂದದ್ದು 2015 ನಲ್ಲಿ. ಅಂದಿನಿಂದ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ರಕ್ತದ ಕೊರತೆಯಿಂದ ಇಷ್ಟರವರೆಗೆ 2015 ನಂತರ ಇಷ್ಟರವರೆಗೆ ಒಂದು ಮೆಟರ್ನಲ್ ಡೆತ್ ಕೂಡ ಆಗಲಿಲ್ಲ. ಆದ್ದರಿಂದ ನಮ್ಮ ರೆಡ್ ಕ್ರಾಸ್ ಅವರು ನಾವು ಜನರ ಸೇವೆ ಮಾಡಿ, ನೀವೆಲ್ಲರೂ ಜನರನ್ನು ಪ್ರೋತ್ಸಾಹಿಸಿ ಇನ್ನೂ ಜಾಸ್ತಿ ಜನಗಳನ್ನು ಮುಂದೆ ಬಂದು ರಕ್ತದಾನ ಮಾಡಬೇಕೆಂದು ಕೇಳಿಕೊಂಡು
ಅದು ಮಾತ್ರವಲ್ಲದೆ ನಮ್ಮ ಸೆಕ್ರೆಟರಿ ಆದ ಡಾಕ್ಟರ್ ರಾಜೇಶ್ ಅವರು ಇದ್ದಾರೆ, ಅವರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಧನ್ಯವಾದವನ್ನು ಹೇಳಿ ನಾನು ಈ 2 ಮಾತುಗಳನ್ನು ಅವರನ್ನು ಸ್ವಾಗತಿಸಿ ನಾನು ಈ 2 ಮಾತುಗಳನ್ನು ಮುಕ್ತಾಯ. ಶುಭಂ ಕರೋತಿ ಕಲ್ಯಾಣ. ಮುಂದಿನ ಯುವ ಪೀಳಿಗೆಗಳಿಗೆ ಅದೊಂದು ಪ್ರೇರಣೆ ಸ್ಫೂರ್ತಿಯಾಗಬೇಕು. ಅದರ ಮುಖಾಂತರ ನಿರಂತರವಾಗಿ ಯುವಕರು ಯುವತಿಯರು ಈ ರಕ್ತದಾನದ ಕೆಲಸಗಳಲ್ಲಿ ಭಾಗವಹಿಸಬೇಕು ಅಂತೇಳೋ ದೃಷ್ಟಿಕೋನವನ್ನು ಇಟ್ಟುಕೊಂಡು 10 ಜನರು ದಾನಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ಅಭಿನಂದನೆ ಮಾಡಿದ್ದೇನೆ. ಅಭಿನಂದನೆ ತೆಗೆದುಕೊಂಡಂಥ ಎಲ್ಲ ಹಿರಿಯರಿಗೆ ಗೌರವವನ್ನು ತೆಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಕೊಡ್ತಾ, ಎಲ್ಲರೂ ಕೂಡ ಹೆಚ್ಚಿನವರು ನಮ್ಮ ಆತ್ಮೀಯರು. ಅದರಲ್ಲಿ ಕೂಡ ವಸಂತ್ ಜಾಲಾಡಿ ಅಂತ ಹೇಳುವವರು
68 ಸಲ ಕೊಟ್ಟು ರಕ್ತದಾನವನ್ನು ಮಾಡಿದಂಥ ವ್ಯಕ್ತಿ. ಅದಲ್ಲದೆ ಸುನೀಲ್ ಶೆಣಿಯವರು 50 ಸಲ, ನನ್ನ ಹಿರಿಯರವರು, ನಮ್ಮ ಬೆಳ್ತಂಗಡಿ ದೇವಸ್ಥಾನದ ಮುಕ್ತೇಶ್ವರ ಅವರು, ಟೋನಿ ಪಿಂಟೋ ಅವರು, ಗಣೇಶ್ ಕಾಮತ್ ಅವರು, ಮೊಹಮ್ಮದ್ ಹಾರಿಸ್ ಅವರು, ಅವನೀಶ್ ಅವರು, ಶ್ರೀ ಕೃಷ್ಣಣ್ಣ ಅವರು, ಪ್ರಶಾಂತ್ ಮುದೋಳು ಮತ್ತು ಪಾಂಡರಂಗ ಅಳ್ವೆಗೆದ್ದೆ ಮತ್ತು ಪುಷ್ಪರಾಜ್ಞಿಯ ಇವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಇನ್ನಷ್ಟು ಯುವಕರಿಗೆ ಯುವತಿಯರಿಗೆ ಪ್ರೇರೇಪಣೆ ಕೊಡುತ್ತಾ, ಅವರಿಗೆ ಮಾರ್ಗದರ್ಶನವನ್ನು ಮಾಡಿಕೊಡ್ತಾ, ಅವರಿಗೆ ಮನಸ್ಸು ಪರಿವರ್ತನೆ ಮಾಡಿ ರಕ್ತದಾನ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ನಿಮ್ಮ ಕೊಡುಗೆಗಳು ಆಗಬೇಕು ಅಂತೇಳಿ ಪ್ರಥಮತವಾಗಿ ನಿಮ್ಮೆಲ್ಲರ ಹತ್ರ ನಾನು ಭಕ್ತಿಪೂರ್ವಕವಾಗಿ ವಿನಯಪೂರ್ವಕವಾಗಿ ಕೇಳಿಕೊಳ್ತೀನಿ. ನನಗೆ ಗೊತ್ತಿದ್ದಂಥ ಒಂದು ವ್ಯಕ್ತಿ ಇದ್ದಾರೆ. ಅವರು ಈ ಮೊನ್ನೆ ಕಾರ್ಪೊರೇಷನ್ ಬ್ಯಾಂಕಿನಿಂದ ನಿವೃತ್ತರಾದರು. ಸಿರಿನಾಯಕ್ ಹಾಲ್ನ ಹಿಂದುಗಡೆ ವಿಶ್ವನಾಥ್ ಕಾಮತ್ ಅಂತೇಳಿ ಮೊನ್ನೆ ಕಾರ್ಪೊರೇಷನ್ ಬ್ಯಾಂಕ್ನ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆ ಕೊಟ್ಟು 93 ಸಲ ರಕ್ತವನ್ನು ಕೊಟ್ಟಂಥ ಒಂದು ವ್ಯಕ್ತಿಯನ್ನು ನಾನು ಕಂಡೆ. ಭಾಳಷ್ಟು ಮನಸ್ಸಿಗೆ ಸಂತೋಷ ಆಗಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಒಂದು ವ್ಯಕ್ತಿ 68 ಸಲ ಇವರು ವಸಂತ ಜಾಲನಿಯವರು ಕೊಟ್ಟಿದ್ದಾರೆ. ಅದು 93 ಸಲ ಕೊಟ್ಟಂಥ ವ್ಯಕ್ತಿ ಒಂದು ಹಲವಾರು ವರ್ಷಗಳಿಂದ ಅವರ ಚಿಂತನೆಗಳು ಯಾವ ರೀತಿಯಲ್ಲಿತ್ತು, ಅವರ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಜೀವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ಹಲವಾರು ವರ್ಷಗಳಿಂದ ಹಿಂದೆ ಬಂದಂಥ ಚಿಂತನೆಗಳನ್ನು ಗಮನಿಸಿದರೆ ಅವರ ಚಿಂತನೆಗಳಿಗೆ ಬಹಳಷ್ಟು ಗೌರವವನ್ನು ಕೊಡಬೇಕಾದದ್ದಿದೆ ಅಂತ ಹೇಳುವಂಥದ್ದು ನಾವು ಈ ಸಂದರ್ಭದಲ್ಲಿ ರಕ್ತದಾನ ಏನು ಮಾಡುವಂಥ ಅವರ ದಿನಗಳನ್ನಾಗಿ ಆಚರಿಸ್ತಾ ಇದ್ದಾರೆ. ಜೂನ್ 14, 1868ನೇ ಇಸುವಿಂದು ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅಂತ ಹೇಳುವಂಥ ಅವರು ಇವತ್ತು ಜಗತ್ತಿಗೆ ಆ ದಿನ ಅವರು ಹುಟ್ಟಿದ ದಿನಾಚರಣೆ ಆದ ಕಾರಣ ಅವತ್ತೇ ರಕ್ತ ದಾನಿಗಳ ದಿನಾಚರಣೆ ಅಂತ ಹೇಳುವಂಥ ಆಚರಿಸುವಂಥದ್ದು. ಅವರು ಇವತ್ತು ABO ಈ ರೀತಿಯ ರಕ್ತವನ್ನು ಪರಿಚಯಿಸಿಕೊಂಡು ಗುರುತಿಸಿಕೊಂಡು ಸಮಾಜಕ್ಕೆ ಡಿಸ್ಕವರಿ ಮಾಡುವ ಮುಖಾಂತರ ಅವರು ಕೊಟ್ಟಂಥವ್ರು. ಅದಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಸಿಕ್ಕಿರ್ತದೆ. ಆ ಒಂದು ವ್ಯಕ್ತಿ ಈ ರೀತಿಯ ಒಂದು ಡಿಸ್ಕವರಿ ಮಾಡಿದ ಕಾರಣ ಇವತ್ತು ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ ಹಲವಾರು ಗ್ರೂಪ್ಗಳನ್ನು ಗೊತ್ತಾಗುವ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡಿದ ಕಾರಣ ಇವತ್ತು ಅವರ ಜನ್ಮ ದಿನಾಚರಣೆಯನ್ನು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂತ ಆಚರಿಸುವಂಥದ್ದು. ನಾನು ಹೇಳುವಂಥದ್ದು ಇಷ್ಟೇ, ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ, ಮಂಗಳೂರಿಗೆ ಕೂಡ ಇದೇ ರೀತಿಯ ವಿಶೇಷವಾದ ದಿನಾಚರಣೆಯನ್ನು ಆಚರಿಸುವಂಥ ಕೊಡುಗೆಗಳು ಕೊಡುವಂಥದ್ದು, ರಕ್ತದಾನಿಗಳಂತ ಕೊಡುವಂಥ ಅವರ ದಿನಗಳನ್ನು ಗುರುತಿಸುವಾಗ ಆಗಬೇಕು ಅಂತ ಹೇಳುವಂಥದ್ದು ವಿಶೇಷವಾಗಿ ಪ್ರಯತ್ನಗಳಾಗಬೇಕು. ಇವತ್ತು ಸ್ವಾಗತದಲ್ಲಿ ಒಂದು ಮಾತನ್ನು ಹೇಳಿದ್ರು. 2015 ನಂತರ ಲೇಡಿ ಗೋಷನ್ ಹಾಸ್ಪಿಟಲ್ನಲ್ಲಿ ಯಾವುದೇ ಒಂದು ರಕ್ತದ ಕೊರತೆಯಿಂದಾಗಿ ಏನು ಕೊರತೆಗಳಿಂದಾಗಿ ಯಾವುದೇ ಅವಘಡಗಳು ಸಂಭವಿಸಲಿಲ್ಲ ಅಂತ ಹೇಳೋದು ಬಹಳಷ್ಟು ಸಂತೋಷ ಮತ್ತು ಅಭಿನಂದನೆ. ಲೇಡಿ ಗೋಷನ್ ಮುಖ್ಯಸ್ಥರು ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿಕೊಂಡು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಮತ್ತು ವಿಶೇಷವಾದ ಕಾಳಜಿ ವಹಿಸಿಕೊಂಡು ಪ್ರತಿಯೊಂದು ಬರುವಂಥ ಯಾವ ಪೇಷಂಟ್ಗಳಿಗೆ ಅವರ ಏನು ಕಷ್ಟಗಳನ್ನು ಅರಿತುಕೊಂಡು ಅವರಿಗೆ ಬೇಕಾದಂಥ ಪೂರೈಕೆಯನ್ನು ಮಾಡಿಕೊಡಿಸುವಂಥ ಕೆಲಸಗಳಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿಕೊಂಡು ಇವತ್ತು ರೆಡ್ ಕ್ರಾಸ್ ಮುಖಾಂತರ ಮತ್ತು ಲೇಡಿ ಗೋಷನ್ ಹಾಸ್ಪಿಟಲ್ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಅದಕ್ಕೆ 2015ರಿಂದ ಈ ಕೆಲಸ ಕಾರ್ಯಗಳು ಒಂದಷ್ಟು ವೇಗವನ್ನು ಕೊಡಿದ ಕಳೆದ 17 ವರ್ಷಗಳಿಂದ ರೆಡ್ ಕ್ರಾಸ್ ಸಂಸ್ಥೆ ನಿರಂತರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಕೊಡ್ತಾ ಅವರೊಂದು ಪ್ರಾರ್ಥನೆಯನ್ನು ಹೇಳುವಾಗ ಒಂದು ಪ್ರಾರ್ಥನೆಯಲ್ಲಿ ಬಂದ ಪ್ರಾರ್ಥನೆಯಲ್ಲಿ ಪ್ರಥಮವಾಗಿ ಹೇಳುವಂಥದ್ದನ್ನು ನಾವು ಗಮನಿಸುವಾಗ ಮನಸ್ಸಿನಲ್ಲಿ ದೀಪವು ನಿನ್ನದೇ, ಬೆಳಕು ನಿನ್ನದೇ, ಆರದಿರಲಿ ಈ ಬೆಳಕು. ಬಹಳ ಸುಂದರವಾದ, ಬಹಳ ಒಳ್ಳೆಯದಾದ ಮನಸ್ಸಿಗೆ ಅತ್ಯಂತ ಪ್ರಾರ್ಥನೆ. ದೀಪವು ನಿನ್ನದೇ, ಬೆಳಕು ನಿನ್ನದೇ, ಆರದಿರಲಿ ಈ ಬೆಳಕು ಅಂತ ಹೇಳುವಂಥದ್ದು ಅಂದರೆ ಇವತ್ತಿನ ದಿನಕ್ಕೆ ಅದು ಬಹಳ ಮಹತ್ವಪೂರ್ಣವಾದ ಅರ್ಥವನ್ನು ಕೊಡುವಂಥ ಪ್ರಾರ್ಥನೆ. ದೀಪವು ನಿನ್ನದೇ, ಬೆಳಕು ನಿನ್ನದೇ ಅಂತ ಹೇಳುವಂಥದ್ದು ಗಾಳಿಯು ನಿನ್ನದು ಮತ್ತು ಆಗದಿರಲಿ ಬೆಳಕು, ಆರದಿರಲಿ ಬೆಳಕು ಅಂತ ಹೇಳುವಂಥದ್ದು ಈ ದೇಹವು ಕೊಟ್ಟಂಥದ್ದು ದೇವರೇ, ಒಳಗಡೆ ಹರಿಯುತ್ತಿರುವ ರಕ್ತ ಕೊಟ್ಟಂಥದ್ದು ದೇವರೇ. ಹಾಗಿರುವಾಗ
ಆರದಿರಲಿ ಬೆಳಕು ಅಂತ ಹೇಳುವಂಥದ್ದು ಮುಂದಿನ ಯಾರಿಗೆ ರಕ್ತದಾನಿಗಳಿಗೆ ರಕ್ತ ಬೇಕು ಅಂತ ಹೇಳುವಂಥ ಬೆಳಕು ಆರಬಾರದು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಕೊಡುಗೆಗಳಂತ ನಿತ್ಯ ನಿರಂತರವಾಗಿ ಕೊಡಬೇಕು, ಕೊಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ಬಹಳಷ್ಟು ಆ ಅರ್ಥಪೂರ್ಣವಾದ ಏನು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದು ಈ ರಕ್ತದಾನಿಗಳಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಟ್ಟಂತಾಗಿದೆ ಅಂತ ಹೇಳ್ತೀನಿ. ನಾನು ಕೂಡ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಕಳೆದ 18-20 ವರ್ಷದಿಂದ ದುಡಿತಾ ಇದ್ದೇನೆ. ನಾನು ಒಂದು 2 ಸಲ ಮಾತ್ರ ರೆಡ್ ಕ್ರಾಸ್ನೊಂದಿಗೆ ಒಂದು 8-10 ವರ್ಷದ ಹಿಂದೆ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷನಾಗಿ, ಅದು ಫೌಂಡರ್ ಅಧ್ಯಕ್ಷ ಆಗಿ 18 ವರ್ಷದಿಂದ ಇವತ್ತಿನ ಕೂಡ ನಾನು ಅಧ್ಯಕ್ಷನಾಗಿದ್ದೇನೆ. ನಿರಂತರವಾಗಿ ವರ್ಷಕ್ಕೆ ಒಂದು 800 ಬಾಟಲ್ನ ರಕ್ತದಷ್ಟು ವ್ಯವಸ್ಥೆಗಳನ್ನು ನಾನು KMC ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೆ. ಕೆಲವು ಕಡೆಗಳಲ್ಲಿ ಸ್ವಲ್ಪ ಮಾತುಗಳನ್ನು ನಾವು ಕೇಳಬೇಕಾದಂಥ ಪರಿಸ್ಥಿತಿಗಳನ್ನು ಅದನ್ನು ಎದುರಿಸ್ಕೊಂಡು ಅದನ್ನು ಮೆಟ್ಟಿ ಮೇಲೆ ನಿಲ್ಲಬೇಕು ಅಂತ ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಾನು ರಕ್ತದಾನವನ್ನು ಕೊಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಕಳೆದ ಒಂದು 8-10-15 ವರ್ಷದ ಹಿಂದೆಗಳ ನೆನಪು ನನಗೆ. ಒಂದು ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಮನೆಯಲ್ಲಿ ಮಕ್ಕಳು ಗಂಡಸರು ಇದ್ದಾರೆ. ಗಂಡಸರು ಇದ್ದಾಗ ಅವರು ಹೇಳ್ತಾರೆ ರಕ್ತದಾನ ಬೇಕು ಅಂತ ಹೇಳುವಂಥ ಕರೆ ನಮ್ಮ ರಕ್ತ ಆಫೀಸಿಗೆ ಬರ್ತದೆ, ನಾವು ಒಂದು 3-4 ಜನರನ್ನು ಕಳಿಸ್ಕೊಡ್ತೇವೆ. ಕೊನೆಯದಾಗಿ ನಾನು ಕೂಡ ಹೋಗಿದ್ದೇನೆ. ಆಗ ಅವರು ಮನೆಯ ಮಂದಿಯವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ 3 ಗಂಡಸರು ಇದ್ದಾರೆ, 3 ಗಂಡು ಮಕ್ಕಳು ಇದ್ದಾರೆ, ಆದರೆ ನೀವೆಲ್ಲ ರಕ್ತ ಕೊಡಲಿಕ್ಕೆ ಇರುವಂಥದ್ದಲ್ವ ಅಂತ ಹೇಳೋ ಮಾತನ್ನು ಹೇಳ್ತಾರೆ. ಅಂದರೆ ಈ ರೀತಿಯ ನಿಮಗೆ ಪ್ರೇರೇಪಣೆ ಬರದ ರೀತಿಯಲ್ಲಿ ಮಾತನ್ನು ಆಡ್ತಾರೆ. ಇದನ್ನು ಮನಸ್ಸಿನಲ್ಲಿ ಹಚ್ಚಿಕೊಳ್ಬೇಡಿ. ಯಾಕೆಂತ ಹೇಳಿದ್ರೆ ಈ ರೀತಿಯ ಮಾತುಗಳು ನಿರಂತರವಾಗಿ ಕೆಲಸ ಮಾಡ್ತಾನೆ ಬರ್ತಾ ಇರ್ತದೆ, ನಿರಂತರವಾಗಿ ರಕ್ತದಾನ ಮಾಡುವಂಥ ಕೆಲಸ ಸಂದರ್ಭದಲ್ಲಿ ಬರ್ತದೆ. ಆದರೆ ಇದನ್ನು ಒಂದು ಸ್ಫೂರ್ತಿಯನ್ನಾಗಿ ಹಿಡ್ಕೊಂಡು ಯಾರು ಏನೇ ಹೇಳಿದೆ, ಯಾಕಂದರೆ ಒಂದು ಜೀವವನ್ನು ಉಳಿಸಬೇಕು ಅಂತ ಹೇಳಿ ಆದರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ. ಯಾಕೆ ಆ ಒಂದು ಜನನ ಮತ್ತು ಮರಣ ಭಗವಂತ ಯಾರಿಗೂ ಕೊಟ್ಟಿಲ್ಲ. ಅದನ್ನು ಜನನ ಮತ್ತು ಮರಣವನ್ನು ಮುಂದುವರಿಸಿಕೊಂಡು ಕೊಂಡೋಗಬೇಕು ಅಂತ ಹೇಳುವಂಥ ಪ್ರಯತ್ನಗಳು ವೈದ್ಯರು ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ರಕ್ತದಾನಗಳಿಂದ ಬಹಳಷ್ಟು ಕೊಡುಗೆಗಳು ಸಿಗ್ತಾ ಇರುವಾಗ ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆ ಉದ್ದೇಶವನ್ನು ಇಟ್ಟುಕೊಳ್ಳುವಾಗ ಈ ರೀತಿಯ ಮಾತುಗಳಿಗೆ, ಈ ರೀತಿಯ ವಿಷಯಗಳನ್ನು ಮನಸ್ಸನ್ನು ಇಟ್ಟುಕೊಳ್ಳದೆ ನಿರಂತರವಾಗಿ ಯಾರು ವಿದ್ಯಾರ್ಥಿಗಳು ರಕ್ತದಾನವನ್ನು ಮಾಡಿ, ಅವ್ರು ಹೇಳಿದರೆ 24 ಗಂಟೆ 30 ಗಂಟೆ ಒಳಗಡೆ ಪುನರಪಿ ರಕ್ತ ನಿಮ್ಮಿಂದ ಎಷ್ಟು ತೆಗೆದುಕೊಂಡಿದೆ ಅಷ್ಟೇ ತುಂಬುತ್ತದೆ. ಯಾವುದೇ ರೀತಿಯಲ್ಲಿ ಮನಸ್ಸಿಗೆ ಗಾಬರಿ ಪಡಬೇಕಾದಂಥ ಪರಿಸ್ಥಿತಿ ಇಲ್ಲ. ಆದರೆ ನೀವು ಇದನ್ನು ಹಲವಾರು ಹೊಸ ವಿದ್ಯಾರ್ಥಿಗಳಿಗೆ, ನಿಮ್ಮ ಬಂಧು ಮಿತ್ರರಿಗೆ, ನಿಮ್ಮ ಕ್ಲಾಸ್ಮೇಟ್ಸ್ಗಳಿಗೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ಯಾವುದೇ ರೀತಿಯಲ್ಲಿ ನಮ್ಮ ಜೀವಕ್ಕೆ ತೊಂದರೆಗಳಾಗುವುದಿಲ್ಲ ಅಂತ ಹೇಳುವಂಥದ್ದು ಮಾಡಿಸ್ಕೊಂಡು ನಿರಂತರವಾಗಿ ರಕ್ತದಾನದ ಕೆಲಸ ಕಾರ್ಯಗಳಲ್ಲಿ ನೀವು ಇಳಿಬೇಕು. ಮತ್ತು ಇಡೀ ಜಿಲ್ಲೆಯಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿ ಎಲ್ಲಿಯೂ ಕೂಡ ರಕ್ತದ ಕೊರತೆಯಿಂದ ಜೀವವು ಹೋಗಿದೆ ಅಂತ ಹೇಳುವಂಥದ್ದು ಆಗಬಾರದು ಅಂತ ಹೇಳುವಂಥ ಭಾವನೆ ಮುಖಾಂತರ ಇದಕ್ಕೆ ಇನ್ನಷ್ಟು ವಿದ್ಯಾರ್ಥಿಗಳು ಒತ್ತನ್ನು ಕೊಡಬೇಕು ಅಂತ ಹೇಳುವಂಥ ವಿಶೇಷವಾಗಿ ಮನವಿಯನ್ನು ಮಾಡಿಕೊಡ್ತಾ ಇವತ್ತು ಕಣ್ಣಿನ ರೆಪ್ಪೆ ತೆರೆದಾಗ ಜನನ, ಕಣ್ಣಿನ ರೆಪ್ಪೆ ಮುಚ್ಚಿದಾಗ ಮರಣ, ರೆಪ್ಪೆ ತೆರೆದಾಗ ಮತ್ತು ರೆಪ್ಪೆ ಮುಚ್ಚಿದ ಮಧ್ಯದಲ್ಲಿರುವುದೇ ಜೀವನ. ಈ ಜೀವನವನ್ನು ಸಾರ್ಥಕತೆಯಾಗಿ ಪಡಿಬೇಕು ಅಂತ ಹೇಳುವಾಗ ನಿರಂತರವಾಗಿ ಈ ರೀತಿಯ ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಿರಂತರವಾಗಿ ಸಮಾಜವನ್ನು ಕಟ್ಟುವ ಮುಖಾಂತರ ಹಲವಾರು ಜೀವಗಳನ್ನು ಉಳಿಸುವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೈಜೋಡಿಸಿ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ರಕ್ತದಾನ ಮಾಡಿ, ಹೊಸ ರಕ್ತದಾನ ಮಾಡಿ ಅವರನ್ನು ಒಂದು ಪುರಸ್ಕರಿಸುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದ್ದು. ಆ ಒಂದು ಸಂದರ್ಭದಲ್ಲಿ ಇರುವಂಥ ಅವಕಾಶ ಸಿಕ್ಕಿದ್ದು ನಮ್ಗೆ ತುಂಬ ಖುಷಿ ಆಗ್ತದೆ. ಒಬ್ಬ ವ್ಯಕ್ತಿಯಾಗಿ ರಕ್ತ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ಓದ್ತಿರುವಾಗ 1985ನಲ್ಲಿ MBBS ಓದ್ತಾ ಇರುವಾಗ ನನಗೆ ನೆನಪಿದೆ, ಯಾರಿಗಾದ್ರೂ ರಕ್ತ ಬೇಕು ಅಂತಾದರೆ ಒಂದು 10, 15, 20, 30, 40 ಜನ ಪೇಷಂಟ್ಸ್ನ ರಿಲೇಟಿವ್ಸ್ ಇರ್ತಾರೆ. ಒಂದು ಪಾರ್ಟಿ ರಕ್ತ ಬೇಕು ಅಂದರೆ ಆಮೇಲೆ ಯಾರು ಇರೋದಿಲ್ಲ, ಅಂತಹ ಪರಿಸ್ಥಿತಿ ಇತ್ತು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮಂತಹ ಬಹಳ ತಿಳುವಳಿಕೆ ಇದ್ದಂಥ, ಅರಿವುಳ್ಳಂತಹ ವ್ಯಕ್ತಿಗಳಿಂದಾಗಿ ನಮಗೆ ಏನಾಗಿದೆ, ರಕ್ತ ಸಿಗುವುದು ಅಥವಾ ರಕ್ತದಾನದಿಂದಾಗಿ ಬ್ಲಡ್ ಬ್ಯಾಂಕ್ಗಳ ಒಂದು ವ್ಯವಸ್ಥೆ ಉತ್ತಮವಾಗಿರೋದ್ರಿಂದ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಸಹಯೋಗದಲ್ಲಿ ನಾವು ಸಾಕಷ್ಟು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ 2 ಡಿವಿಷನ್ಗೆ OPG ಮೇಡಮ್ಗೆ ಬಿಟ್ಟರು, ಶಿ ಹ್ಯಾಸ್ ಟು ಗೋ ಫಾರ್ ಸಮ್ ಇಂಪಾರ್ಟೆಂಟ್ ಫಂಕ್ಷನ್. OPG ಅವರಿಗೆ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಮೆಟರ್ನಲ್ ಮಾರ್ಟಾಲಿಟಿ ಒನ್ ಆಫ್ ದ ಕಾಸ್ ಇಸ್ ದ PPH ಅಂತ ಹೇಳಿದ್ರೆ ರಕ್ತಸ್ರಾವ ಡೆಲಿವರಿಯ ನಂತರ
ಆಗ ಬಹಳ ಸಲ ಬೇಕಾಗುತ್ತೆ. ಅದು ಒಂದು ಜೀವ ಉಳಿಸುವಂಥ ಒಂದು ರಕ್ತದಾನದಿಂದ ಜೀವ ಉಳಿಸು. ಇನ್ನೊಂದು ನಾನು ಆರ್ಥೋಪೆಡಿಕ್ ಸರ್ಜನ್, ಎಲ್ಬು ಮತ್ತು ಕೆಲವು ತಜ್ಞ. ಇಲ್ಲೇನಾಗುತ್ತೆ, ನಮಗೆ ಕೂಡ ಅಂತ ಪಾಲಿಟ್ರಾಮಾ ಪೇಷಂಟ್ಸ್, ಮಲ್ಟಿಪಲ್ ಇಂಜುರಿ ಪೇಷಂಟ್ ಅಂದಾಗ ತುಂಬ ಫ್ರ್ಯಾಕ್ಚರ್ಸ್ಗಳಿರ್ತವೆ. ಅಂಥ ಸಂದರ್ಭದಲ್ಲೂ ಕೂಡ ರಕ್ತದ ಅವಶ್ಯಕತೆ ಇರುತ್ತೆ. ಇದೆರಡು ನನಗೆ ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯಾವುದೇ ರೋಗಿ, ಯಾವುದೇ ಒಬ್ಬ ವ್ಯಕ್ತಿ ಈ ಇಂಜುರಿಗಳಿಗೆ ಆಗಿದ್ದಾಗ ರಕ್ತಸ್ರಾವದಿಂದ ಹೈಪೋವೊಲಿಮಿಕ್ ಶಾಕ್ನಿಂದ ಸಾಯ್ತಾರೆ. ಅಂತಹ ಘಟನೆಗಳು ನಡೆದ್ರೆ ಆ ದೇಶದಲ್ಲಿ ಜನರ ಆರೋಗ್ಯ ಸ್ಥಿತಿಯ ಮಟ್ಟ ಕುಸಿತದೆ. ಸೊ ಎಲ್ಲ ಟರ್ಷಿಯರಿ ಸೆಂಟರ್ಸ್, ಎಲ್ಲೆಲ್ಲಿ ಆಸ್ಪತ್ರೆಗಳಿದ್ದಾವೆ ಅಂತ ಒಂದು ಆಸ್ಪತ್ರೆಯಲ್ಲಿ, ಈ 3ನೇ ಹಂತದ ಆಸ್ಪತ್ರೆಗಳಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಹೈಪೋವೊಲಿಮಿಕ್ ಶಾಕ್ ಅಂದರೆ ರಕ್ತಸ್ರಾವದಿಂದಾಗಿ ಸಾವು ಸಂಭವಿಸಿದ್ರೆ ಅಲ್ಲಿ ಒಂದು ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಲೆಕ್ಕ. ಅಂತಹ ಒಂದು ಇದು ಈಗಾಗಲೇ ಜತನ ಸರ್ ಹೇಳಿದ್ರು. ಏನಂತ ಹೇಳಿದ್ರೆ ನಮ್ಮ ರೆಡಿಗೋಷನ್ ಕೂಡ ಅಂತಹ ಮರಣಗಳು ಸಂಭವಿಸಿಲ್ಲ. ಇವನ್ ನಮ್ಮ ಸಂಸ್ಥೆಗಳಲ್ಲೂ ಕೂಡ ಎಲ್ಲ ಅಂತ ಸಂಭವಿಸೋದು ಬಿಕಾಸ್ ಆಫ್ ಹೈಪೋವೊಲಿಮಿಕ್ ಶಾಕ್ ಜನ ಸಾಯ್ತಾರೆ. ಒಬ್ಬ ರೋಗಿ ಅಥವಾ ಒಬ್ಬ ವ್ಯಕ್ತಿ ಅಂತ ಒಂದು ಸಾಯಬಾರದಿತ್ತು. ರಕ್ತದಾನ ಮಾಡೋದ್ರಿಂದ ಮಾತ್ರ ಇದು ಸಾಧ್ಯ. ನಮಗೆ ಬೇಕಿದ್ದಾಗ ರಕ್ತ ಒಂದು ಅರ್ಧ ಗಂಟೆ ಒಳಗೆ ಅಥವಾ ಮಿನಿಮಮ್ ಟೈಮ್ ಒಳಗೆ ನಮಗೆ ಬರುತ್ತದೆ, ಸಿಗ್ತದೆ ಅಂತ ಅದ್ರ ಮಾತ್ರ ಇದು ಸಾಧ್ಯ. ಇದು ಯಾಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಬಹುಶಃ ನೀವುಗಳೆಲ್ಲ ಈಗ ನೀವೆಲ್ಲ ರಕ್ತದಾನ ಮಾಡಿ ಅಷ್ಟೆಲ್ಲ ಮಾಡಿ ಎಲ್ರಿಗೂ ಒಂದು ಉತ್ತಮ ಆದರ್ಶವಾಗಿರ್ತೀರ. ಈ ಮಾತನ್ನು ನೀವು ಎಲ್ರಿಗೂ ಖಂಡಿತವಾಗಿ ಹೇಳ್ತೀರ. ನಾನು ಅವ್ರಿಗೆ ಹೇಳ್ಬೇಕಾಗಿಲ್ಲ. 68 ಸಲ 75 ಸಲ ಅಥವಾ ಒಂದು 50 ಸಲ ಮಾಡಿದವರು ಖಂಡಿತವಾಗಿ ಅವರನ್ನು ಕಂಡ್ರೆ ಅವ್ರು ಮಾತಾಡುವ 1-2 ಸಲ ಹೇಳ್ತಾರೆ, ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ, ನಾನು ಇಷ್ಟು ಸಲ ಮಾಡಿದ್ದೇನೆ. ಬಹಳ ಜನರಿಗೆ ಅದೊಂದು ಉತ್ತೇಜನ ಸಿಗ್ತದೆ. ಅದರಿಂದಾಗಿ ಅವರು ಖಂಡಿತವಾಗಿ ಮುಂದೆ ರಕ್ತದಾನ ಮಾಡುವ ಸಂದರ್ಭದಲ್ಲಿ ಹಿಂಜರಿಕೆ ಉಂಟಾಗುತ್ತದೆ. ಸೊ ಈ ಒಂದು ದಿವಸದ ಆಚರಣೆ ಯಾಕೆ ಬಂತು ಅಂತ ಹೇಳಿದ್ರೆ, ಇದು ಈಗಾಗಲೇ ನಮ್ಮ ಮಾನ್ಯ ಶಾಸಕರು ಹೇಳಿದಾಗ ನೋಬೆಲ್ ಪ್ರಶಸ್ತಿ ವಿಜೇತ ಕಾರ್ಲ್ ಲ್ಯಾಂಡ್ಸ್ಟೀನ್ ಅಂತ ABO ಗ್ರೂಪ್ ಅನ್ನು ಮಾಡಿದಂತ ಅವರ ಜನ್ಮದಿನ. ಅದಕ್ಕಾಗಿ ಅವರು ಅದನ್ನ ರಕ್ತದಾನಿಗಳ ದಿನವನ್ನಾಗಿ ಆಚರಿಸ್ತಾರೆ. ಈ ವರ್ಷದ ಘೋಷಣಾ ವಾಕ್ಯ ಬೇರೊಬ್ಬರಿಗಾಗಿ ರಕ್ತದಾನ ಮಾಡಿ ಜೀವನವನ್ನು ಹಂಚಿಕೊಳ್ಳಿ. ಲಾಸ್ಟ್ ಇಯರ್ ರಕ್ತ ನಮ್ಮೆಲ್ಲರನ್ನ ಜೋಡಿಸಿದೆ. ಇಟ್ ಬ್ಲಡ್ ಕನೆಕ್ಟ್ಸ್ ಅಲ್ಲ, ಗಿವ್ ಬ್ಲಡ್ ಗಿವ್ ನೌ. ಕೊಡಿ, ರಕ್ತದಾನ ಮಾಡಿ, ಇದೀಗ ಮಾಡಿ, ಆಗಾಗ ಮಾಡ್ತಾರೆ. ಮತ್ತು ರಕ್ತ ನಮ್ಮೆಲ್ಲರನ್ನ ಜೋಡಿಸ್ತಿದೆ. ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್. ಧನ್ಯವಾದಗಳು ರಕ್ತದಾನ ಮಾಡಿದ್ದಕ್ಕೆ. ರಕ್ತ ಉಳಿಸಿ, ನಮ್ಮ ತಾಯಿಯಂದರ ಜೀವ ಉಳಿಸಿ ಅಂತ ಹೇಳಿದ್ರೆ ಗಿಫ್ಟ್ ಆಫ್ ಲೈಫ್, ಡೊನೇಟ್ ಬ್ಲಡ್, ಹೀಗೆ ಘೋಷಣಾ ವಾಕ್ಯಗಳನ್ನು ಪ್ರತಿ ವರ್ಷ ಕೊಡ್ತಾ ಇರ್ತಾರೆ. ಇದರಿಂದಾಗಿ ಪ್ರತಿ ವರ್ಷ ಕೂಡ ಇಂಥ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡೋದ್ರಿಂದ ಜನರಲ್ಲಿ ಕೆಲವೊಂದು ತಪ್ಪು ತಿಳುವಳಿಕೆಗಳು ಅದು ಕಡಿಮೆ ಆಗ್ತದೆ. ಮತ್ತು ರಕ್ತದಾನ ಒಂದು ಒನ್ ಆಫ್ ದ ಸೇಫೆಸ್ಟ್ ಒಂದು ಕ್ರಿಯೆ. ಅದರಿಂದ ಯಾವ ರೀತಿಯ ತೊಂದರೆ ಕೂಡ ಉಂಟಾಗೋದಿಲ್ಲ. ಅದನ್ನು ಸರಿಯಾಗಿ ಮಾಡಿದ್ದೇ ಆದರೆ ಇವತ್ತು ಉದಯವಾಣಿ ಒಂದು ಆರ್ಟಿಕಲ್ ಕೂಡ ಬಂದಿದೆ. ಅದರಲ್ಲಿ ಡಾಕ್ಟರ್ ಜತನ್ ಅವರು ಹೇಳಿದ್ದಾರೆ, ಇವತ್ತಿಗೂ ಕೂಡ ಜನರಲ್ಲಿ ನಾವು ರಕ್ತ ತೆಗೆಯುವಾಗ ಡಿಸ್ಪೋಸಬಲ್ ನೀಡಲ್ಸ್ ಯೂಸ್ ಮಾಡಿಲ್ಲ, ಅದರಿಂದ ಕಾಯಿಲೆಗಳು ಆಗುತ್ತವೆ, ಈ ತರ ತಿಳ್ಕೊಳ್ಳೋರಿದ್ದಾರೆ. ಅದು ಬಹಳ ತಪ್ಪು. ಅಂತ ಒಂದು ಭಾವನೆಗಳು ಎವ್ರಿ ಹಾಸ್ಪಿಟಲ್, ಎವ್ರಿ ಡಿಸ್ಪೆನ್ಸರಿ, ಎಲ್ಲ ಕಡೆಗಳಲ್ಲಿ ನಾವು ಡಿಸ್ಪೋಸಬಲ್ ಮಾತ್ರ ಯೂಸ್ ಮಾಡ್ತೇವೆ. ಎಂದು ಕೂಡ ಒಬ್ಬರಿಗೆ ಯೂಸ್ ಮಾಡಿದಂಥ ಸಿರಿಂಜ್ ಮಾಡೋದಿಲ್ಲ ಅಂತ ನೀವೆಲ್ಲರಿಗೂ ಹೇಳಬೇಕು. ಮುಖ್ಯವಾಗಿ ನಾನು ಸ್ಟೂಡೆಂಟ್ಸ್ಗಳನ್ನು ಮಾಡ್ತೇನೆ, ಮತ್ತೆ ರಕ್ತದಾನಿಗಳನ್ನು ಅಲ್ಲಿ ಅವರು ಜನರಿಗೆ ಹೇಳಬೇಕು, ಅಂಥ ಕೆಲಸ ನಡೆಯುವುದಿಲ್ಲ, ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ಬೇಕು. ಈ ಒಂದು ಮಾತು ಮತ್ತೆ ಮತ್ತೆ ಬರಬಾರ್ದು, ಜನರಿಗೆ ಭಯ ಇರಬಾರ್ದು ಆ ವಿಷಯದಲ್ಲಿ ಅಂತ ಹೇಳ್ತೇನೆ. ನಾವು ವೈದ್ಯರು, ನಾವು ಕೂಡ ಇನ್ಫ್ಯಾಕ್ಟ್ IMA ಇಸ್ ವೆರಿ ಹ್ಯಾಪಿ. ಅಂದರೆ ಇವತ್ತಿನ ದಿವಸ ಈ ಕಾರ್ಯಕ್ರಮ ಇಲ್ಲಿ ನಡೆದಕ್ಕೆ ನಾನು ತುಂಬ ಆನಂದಿಸ್ತೇನೆ. ಐ ಆಮ್ ವೆರಿ ಹ್ಯಾಪಿ ದಿಸ್ ಪ್ರೋಗ್ರಾಮ್ ಹ್ಯಾಪನ್ ಹಿಯರ್. And IMA will be always with the Red Cross Society. Whatever little that we can, we will be always with you, sir. And ಜುಲೈ 1 ಡಾಕ್ಟರ್ಸ್ ದಿನಾಚರಣೆ ದಿವಸ ಕೂಡ ನಾವು ಇಲ್ಲಿ ರಕ್ತದಾನ ಶಿಬಿರವನ್ನು ಡಾಕ್ಟರ್ಸ್ ಅವರು ಕೂಡ ಕೊಡ್ತಾರೆ. ಅದರಿಂದಾಗಿ ಜನರಿಗೆ ಗೊತ್ತಾಗಲಿ. ಯಾಕಂದರೆ ನಾವು ಕೂಡ ಒಂದು ರಕ್ತದಾನ ಮಾಡಿ ಒಂದು ಜನರಿಗೆ ಇಂಥ ಒಂದು ವಿಷಯದಲ್ಲಿ ಒಂದು ತಿಳುವಳಿಕೆ ಉತ್ತೇಜನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿಯ ಈ ಕಟ್ಟಡ ಉದ್ಘಾಟನೆ ವರದಿಯಿಂದ ಹಿಡಿದು ಪ್ರತಿಯೊಂದರಲ್ಲಿ ಭಾಗವಹಿಸಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಅಂದರೆ ನಾವು ವಿರಾಟ್ ಕೊಹ್ಲಿ ಅವರು ಏಕದಿನ ಪಂದ್ಯದಲ್ಲಿ 22 ಸೆಂಚುರಿ, ಟೆಸ್ಟ್ನಲ್ಲಿ 19 ಸೆಂಚುರಿ, ಆಮೇಲೆ T20ಯಲ್ಲಿ 6 ಸೆಂಚುರಿ, ಆಮೇಲೆ ಫಸ್ಟ್ ಕ್ಲಾಸಲ್ಲಿ 8 ಸೆಂಚುರಿ ಅಂತೆಲ್ಲ ಲೆಕ್ಕ.
ಆದರೆ ನನಗೆ ಇವತ್ತು ಅನಿಸ್ತದೆ 68 ಬಾರಿ ರಕ್ತ ಕೊಟ್ಟರು, 50 ಬಾರಿ ರಕ್ತ ಕೊಟ್ಟರು, 28 ಬಾರಿ ನಾನು ವರ್ಲ್ಡ್ ರೆಕಾರ್ಡ್ ಎಷ್ಟು ಅಂತಲೇ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಗೆಳೆಯ ವೇದವ್ಯಾಸ ಅವರು ಹೇಳಿದ್ರು 93 ಬಾರಿ ರಕ್ತ ಕೊಟ್ಟರು ಕೂಡ ಇದ್ದಾರೆ. ಅಷ್ಟು ಮಂದಿಯನ್ನು ನಾನು ವೇದಿಕೆ ನೋಡಿದ್ದೇನೆ. ಎಷ್ಟು ಸ್ಮಾರ್ಟ್ ಕಾಣ್ತಾರೆ. ಹಾಗಾಗಿ ರಕ್ತ ಕೊಟ್ಟರೆ ಬಹಳ ಚೆನ್ನಾಗಿ ಕಾಣ್ತಾರೆ. ಒಳ್ಳೆಯ ಫಿಸಿಕ್ಸ್, ದೇ ಹ್ಯಾವ್ ಮೇಂಟೈನ್ ವಂಡರ್ಫುಲ್ ಫಿಸಿಕ್ ಆಲ್ಸೋ. ಅಲ್ಲಿ ಇಬ್ಬರಿದ್ರು ಹಿರಿಯರಿದ್ರು, 68, 50, 25 ಇನ್ನು ದಾಖಲೆಗಳನ್ನು ನೀಡುವಂತಹ ಸನ್ನಿವೇಶ. ಇಂತಹ ದಾಖಲೆಗಳು ನಿರಂತರವಾಗಿ ಶತಕಗಳು ದಾಖಲಾಗಿ ಮಂಗಳೂರಿನಲ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಅಂದರೆ ಎಲ್ರಿಗೂ ಪ್ರೇರಕ ಆಗಿತ್ತು. ಆಮೇಲೆ ಅವರು ಎಷ್ಟೊಂದು ಖುಷಿಯಿಂದ ಇಲ್ಲಿ ಬಂದರು. ನಾನು ಎಷ್ಟು ಸನ್ಮಾನಗಳು ಇತ್ಯಾದಿಗಳನ್ನು ನೋಡಿದ್ದೇನೆ. ಆಮೇಲೆ ಅನೇಕ ಬಾರಿ ನಮ್ಮಲ್ಲಿ ದಾಖಲೆಗಳು, ನಮ್ಮ ದೇಶದ ಒಂದು ಪರಂಪರೆ, ಉದ್ದ ಕೂದಲು ಬಿಡುದು, ಉದ್ದ ಉಗುರು ಬಿಡುವುದನ್ನೆಲ್ಲ ಗಿನೆಸ್ ಮಾಡೋದು. ಅವರ ಕೂದಲು ಎಷ್ಟು ಉದ್ದ ಬಿಟ್ಟರು, ಗಡ್ಡ ಎಷ್ಟು ಉದ್ದ ಬಿಟ್ಟರು, ಮೀಸೆ ಎಷ್ಟು ಬಂತು, ಆಮೇಲೆ ಉಗುರು 3 ಅಡಿ 6 ಅಡಿ ಉದ್ದ ಅಂಥವ್ರನ್ನೆಲ್ಲ ಫ್ರಂಟ್ ಪೇಜ್ ಫೋಟೋ ಹಾಕಿ ಸಂಭ್ರಮಿಸೋರು. ಅಂಥ ಅದರಿಂದ ಏನು ಪ್ರಯೋಜನ ಅಂತ ನಿಮ್ಮ ನಗುವಲ್ಲೇ ಗೊತ್ತಾಗುತ್ತೆ. ಆದರೆ ಇವತ್ತು ಇಂತಹ ಸಾಧನೆ ನೋಡಿ ಎಷ್ಟೋ ಮಂದಿಯ ಜೀವ ಅದು ಉಳಿಸ್ತದೆ ಅಂತ ನನಗೆ ಸುಶೀಲ್ ಜಖನ್ ಅವ್ರ ಬಗ್ಗೆ ಬಹಳ ಆತ್ಮೀಯ ನಾನು ಅವರಿಗೆ. ಅವರ ವಿದೇಶದಲ್ಲಿ, ಅವರ ಇಂಗ್ಲೆಂಡ್ನಲ್ಲಿ ಅವರ ಬಹಳ ದೊಡ್ಡ ಸಾಧನೆಗಳು, ಅಲ್ಲಿ ಅವರಿದ್ದಂತಹ ಅಲ್ಲಿಯ ಸರ್ಕಾರದಿಂದ ಅಧಿಕೃತವಾಗಿ ಅವರು ಕೆಲವು ಸಮಿತಿಗಳಲ್ಲಿ, ಕೆಲವು ಅಧ್ಯಯನ ಸಮಿತಿಗಳನ್ನೆಲ್ಲ ಸೇವೆ ಮಾಡ್ತಾ ಇರೋದು ಹುಟ್ಟೂರಿಗೆ ಬಂದಿದ್ದಾರೆ. ಇಲ್ಲಿ ಬಂದವರು ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ. ಇವತ್ತು ನಮ್ಮ ಈ ರೆಡ್ ಕ್ರಾಸ್ ಸೊಸೈಟಿ, ನನಗೆ ಶಾಂತರಮಣ ಹೇಳಿ, ಇದು ಕಳೆದ 22 ವರ್ಷಗಳಿಂದ ಈ ಸಂಸ್ಥೆ, ಈ ಘಟಕ ಇಲ್ಲಿ ಕಾರ್ಯಾರಂಭ ಮಾಡ್ತಾ ಇದೆ. ಆಮೇಲೆ ಕಳೆದ 20 ವರ್ಷಗಳಿಂದ ಬ್ಲಡ್ ಬ್ಯಾಂಕ್ ರಕ್ತ ನೀತಿಯನ್ನು ಕೂಡ ತಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಈ ರಕ್ತದ ನನ್ಗೆ ಗೊತ್ತಿದ್ದದ್ರ ನನಗೆ ಪ್ರಾಯಶಃ ದಿನಕ್ಕೆ 1 ಕರೆ ನಾನು ನಮಗೆ ಬಂದೇ ಬರುತ್ತೆ. ನನಗೆ ಇಂಥ ಗ್ರೂಪ್ ಒಂದು ದಯವಿಟ್ಟು ತೆಗೆಸ್ಕೊಡಿ ಅಂತ ಬಂದೇ ಬರುತ್ತೆ. ನಮ್ಮ ಗೆಳೆಯರು ಕೆಲವರಿದ್ದಾರೆ, ಅವರಿಗೆ ಫೋನ್ ಮಾಡಿದರೆ ಅವರಕ್ಕೆ ವ್ಯವಸ್ಥೆ ಮಾಡ್ತಾರೆ. ನೋಡಿ, ಅದು ವಿಪರ್ಯಾಸ ಅಂದರೆ ಯಾರು ನಮಗೆ ದೂರವಾಣಿ ಕರೆ ಮಾಡ್ತಾರೆ, ತುರ್ತಾಗಿ ಎ ಪಾಸಿಟಿವ್ ಬೇಕು ಅಂತ ಹೇಳ್ತಾರೆ. ಕೊನೆಗೆ ನಮಗೆ ಹಾಸ್ಪಿಟಲಲ್ಲಿ ಕೆಲವು ಕಡೆ ಪರ್ಯಾಯವಾಗಿ ಮನೆಯವರು ಬೇರೆ ಗ್ರೂಪ್ ಕೊಟ್ಟರು ನಡೀತದೆ. ನಿಮಗೆ ಆ ಗ್ರೂಪ್ ನಿಮ್ಮ ಹತ್ರ ಇಲ್ಲದೇ ಇದ್ದರೆ ನೀವು ಬೇರೆ ನಿಮ್ಮ ಮನೆಯವ್ರದ್ದು ಅದು ಎ ಪಾಸಿಟಿವ್ ಇದ್ರೂ ನಡೀತದೆ, ನೀವು ಕೊಡ್ಬೋದು. ಎಕ್ಸ್ಚೇಂಜ್ ಅಂತ ಕರೀತಾರೆ, ವಿನಿಮಯ. ಇವ್ರು ಏನು ಹೇಳ್ತಾರೆ ಗೊತ್ತಾ, ನಮ್ಮಲ್ಲಿ ಯಾರು ಇಲ್ಲ ಮತ್ತು ಆ ಗ್ರೂಪ್ ಇಲ್ಲ ಮತ್ತು ಮಾವ ಇದ್ದಾರೆ, ಅವ್ರಿಗೆ ಸೌಖ್ಯ ಇಲ್ಲ, ಮನೆಯವ್ರು ಕೊಡ್ಲಿಕ್ಕೆ ರೆಡಿ ಇರುತ್ತೆ. ಯಾವುದು ಪರ್ಯಾಯವಾದಂತ ನಿಮ್ಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮ ಮನೆಯವ್ರೊಬ್ಬರನ್ನು ಯಾರನ್ನಾದ್ರೂ ನೀವು ಆಯ್ಕೆ ಮಾಡಿ, ವೈದ್ಯರ ಹತ್ರ ನಾನು ಮಾತಾಡ್ತೇನೆ. ಕೊನೆಗೆ ಇನ್ನೂ ಕೆಲವು ತುರ್ತು ಸಂದರ್ಭ, ಅಷ್ಟೆಲ್ಲ ಅವರಿಗೆ ಶಿಕ್ಷಣ ಇರೋದಿಲ್ಲ ಕೆಲವರಿಗೆ. ಆನಂತರ ಅಲ್ಲಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಆಗಿದೆ, ಅಲ್ಲಿಗೆ ತಾಜಾ ನೆತ್ರ ಬೇಕಾಗ್ತದೆ, ತಾಜಾ ರಕ್ತ, ಫ್ರೆಶ್ ಬ್ಲಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ತಾಜಾ ರಕ್ತ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮಗಿದು ಅನಿವಾರ್ಯ. ಹಾಗೆ ನೋಡಿ, ಇನ್ನೂ ಅದರಲ್ಲಿ ಕೆಲವು ಅನುಭವ. ನಾವು ಈ ರಕ್ತ ಕೊಡುವಂಥ ಕೆಲವು ಸ್ನೇಹಿತರಿದ್ದಾರೆ, ವಿಶೇಷವಾಗಿ ನನ್ನ ಗೆಳೆಯ ಯತೀಶ್ ಬೇಕಂಪಾಡಿ ಅಂತ. ನಾನು ಅವರಿಗೆ ಫೋನ್ ಮಾಡಿದ್ರೆ ಅವ್ರು ಯಾರನ್ನಾದ್ರೂ ಕಳಿಸ್ತಾರಂತ ಯೋಚನೆ, ಒಬ್ಬರನ್ನ ಕಳಿಸ್ತಾರೆ. ಕೆಲವು ಬಾರಿ ಕೆಲವು ಹಾಸ್ಪಿಟಲ್ಗಳಲ್ಲಿ ಅವರು ರಕ್ತ ಕೊಡ್ತಾರೆ. ರಕ್ತ ಕೊಡುವವರಿಗೆ ಅವರನ್ನು ಬಹಳ ರಾಯಲ್ ಟ್ರೀಟ್ಮೆಂಟ್, ಅವ್ರು ಇಡೀವರೆಗೆ 2 ಜನ ಎಸ್ಕಾರ್ಟ್ ಆಮೇಲೆ ಕರ್ಕೊಂಡು ಹೋಗ್ಲಿಕ್ಕೆ, ಗಾಡಿ ಹಾಕ್ಲಿಕ್ಕೆ, ಶರ್ಬತ್ ಬೇಕಾಗಿ ಹೇಳಲಿಕ್ಕೆ. ರಕ್ತ ಕೊಟ್ಟ ಮೇಲೆ ಅವ್ರು ಕೇಳೋರಿಲ್ಲ. ಅವ್ರ ಪ್ರಶ್ನೆಗೆ ಏನಾದ್ರು ಇಮಿಡಿಯೇಟ್ ಆಗಿ ಏನಾದ್ರು ಸೇವನೆ ಮಾಡ್ಬೇಕಂತ ಭಾವಿಸ್ತಾರೆ. ನನಗೆ ಹೆಚ್ಚು ಅದರ ಬಗ್ಗೆ ಪರಿಣತಿ ಇಲ್ಲ, ಅದೇ ಈ ಹೇಳಿದಮ್ಮ. ಅಂತಹ ಒಂದು ವ್ಯವಸ್ಥೆಗಳು ಕೂಡ ಆದ್ದರಿಂದ ಇವತ್ತು ರಕ್ತದಾನದ ಮಹತ್ವಕ್ಕೆ ಈ ಕಾರ್ಯಕ್ರಮ ಒಂದು ತುಂಬ ಮಂದಿ ಎಳೆಯರಿದ್ದಾರೆ. ಸಂತೋಷ ಆಯ್ತು. ಯಾಕಂದ್ರೆ ನಾಳೆಗಳನ್ನ ನೀವು ಕಟ್ಟೋರಾದ್ದರಿಂದ ಇವತ್ತು ನೀವು ಇಲ್ಲಿ ಏನನ್ನ ಕೇಳಿದ್ರೆ ಅದನ್ನು ದಯವಿಟ್ಟು ನಿಮ್ಮ ಸಹಪಾಠಿಗಳಿಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ಸ್ನೇಹಿತರಿಗೆ ಈಗಲೇ ಬೇಡ, ಮೊಬೈಲ್ ಸೆಲ್ ಫೋನಲ್ಲಿ ಬೇಡ, ನಾಳೆ ಮಾಡ್ತೀವಿ, ಅವರಿಗೆ ಮೆಸೇಜ್ ಮಾಡಿದರೆ ಅದನ್ನು ತಿಳಿಸುವಂಥ ಕೆಲಸ ಆಗಲಿ. ಯಾಕಂದ್ರೆ ಈ ಮಾಹಿತಿ ಅದು ಎಲ್ರಿಗೂ ವಿನಿಮಯ ಆಗುತ್ತೆ. ನಾವು 60 ಕೊಟ್ಟರೆ 70 ಕೊಟ್ಟರೆ ನೀವೇ ಇನ್ನು 100 ಕೊಡಿ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಅದರಲ್ಲಿ ನಾವು ಕೂಡ ಅದರಲ್ಲಿ ಕೊಡುವಂಥ ವ್ಯವಸ್ಥೆ ಕೆಲವರಿಗೆ ಸಾಧ್ಯ ಆಗೋದಿಲ್ಲ. ಈಗ ಕೆಲವು ಲಿಮಿಟೇಷನ್ಸ್ ಇದೆ. ಮಧುಮೇಹದವರು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಬೇರೆ ಹೃದಯ ಸಂಬಂಧಿ ಕಾಯಿಲೆ ಇತ್ಯಾದಿಗಳು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಯಾರಿಗೆ ಸಾಧ್ಯ ಇದೆಯಾ ಅವ್ರು ಕೊಡ್ಬೋದು ಅನ್ನೋದಕ್ಕೆ ನಮ್ಮ ಉದಾಹರಣೆ. ಅವರನ್ನು ನೋಡೋದೇ ಒಂದು ಸಂತೋಷ ಆಗಿದೆ ನನಗೆ. ಅವರಿಗೆ ಸನ್ಮಾನ ಮಾಡೋದ್ರ ಮೂಲಕ ನನಗೆ ನಾನು ಡಾಕ್ಟರ್ ದತ್ತನ ಮೂಲಕ ಮತ್ತು ನಿಮ್ಮ ಶಾಂತರಮಣ ನಿಮ್ಮ ತಂಡದ ಮೂಲಕ ನನಗೆ ನಾನು ಸನ್ಮಾನ ಮಾಡಿಸಿಕೊಂಡ ಹಾಗೆ ನನ್ನ ಗೆಳೆಯರು ತುಂಬ ಬಂದಿದ್ದಾರೆ. ಈವರೆಗೆ ನನಗೆ ಗೊತ್ತಿರಲಿಲ್ಲ, ಅವ್ರ ಜೊತೆಗೆ ನನಗೆ ಗೊತ್ತಿದೆ. ಅವರು 50 ಬಾರಿ ಕೊಟ್ಟಿದ್ದಾರೆ ಅಂತ ಇವತ್ತೇ ಗೊತ್ತಾಯ್ತು ಅನಿಸ್ತಾ ಇತ್ತು. ಹೀಗೆಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ನಮಗೆ ಕೂಡ ಪಾಠ, ನಾವು ಮಾಧ್ಯಮದಲ್ಲಿ ಇದ್ದು ಕೂಡ ನಮಗೆ ಅನೇಕ ಬಾರಿ ಇಂಥ ಸಂಗತಿಗಳು ಗೊತ್ತಿರೋದು. ಅದು ಒಂದು ಒಳ್ಳೆಯ ಪಾಠ ನಮಗೆ ಕೂಡ ಆಯಿತು. ಆದ್ದರಿಂದ ಈ ರಕ್ತದಾನ ಯಾಕೆ ಬೇಕು ಅನ್ನೋದನ್ನು ಇವತ್ತು ಡಾಕ್ಟರ್ ಕಾಮತ್ ಅವರು ಸೂಕ್ಷ್ಮವಾಗಿ ನಿಮಗೆ ಹೇಳಿದರು. ಹಾಗೆ ನಾವು ಇದರ ಬಗ್ಗೆ ಇತಿಹಾಸ ಹೇಳ್ತಾ ಹೋಗ್ತಾ ಇಲ್ಲ.
ಈ ರೆಡ್ ಕ್ರಾಸ್ ಸೊಸೈಟಿ ಎಂಬ ಒಂದು ಪರಿಕಲ್ಪನೆ ಆರಂಭವಾದದ್ದು ಅದು ನಮ್ಮ ಇಟಲಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ಮೂಲಗಳ ಮೂಲಕ, ಆಮೇಲೆ ಜರ್ಮನಿ ಮೂಲಕ ಮತ್ತು ಭಾರತಕ್ಕೆ ಮತ್ತೆ ಬಂತು. ನನಗೆ ತಿಳಿದಂತೆ 1859ರಲ್ಲಿ ಅದರ ಮೊದಲ ಪರಿಕಲ್ಪನೆ, ಈ ಇಸ್ವಿ ನೆನಪಿಡಿ ಮತ್ತೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಹೇಳಲಿಕ್ಕೆ ನನಗೆ 1859ರಲ್ಲಿ ಮೊದಲ ಪರಿಕಲ್ಪನೆ ಬಂತು. ಸ್ವಿಸ್ ಉದ್ಯಮಿಯವರು ಆಗಿನ ಕಾಲದಲ್ಲಿ ನಡೆದಂತಹ ಒಂದು ಯುದ್ಧ, ಅದು ಫ್ರಾನ್ಸ್ ಮತ್ತು ಇಟಲಿಯ ನಡುವೆ ಅಂತ ನಾನು ಭಾವಿಸ್ತೇನೆ. ಆ ಯುದ್ಧದಲ್ಲಿ ಕನಿಷ್ಠ 20,000 ಮಂದಿ ಆ ಯುದ್ಧರಂಗದಲ್ಲಿ ಮೃತಪಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಮಂದಿ ಅಲ್ಲಿ ಗಾಯಾಳುಗಳಾಗಿ ಚಡಪಡಿಸ್ತಾ ಇದ್ದಾರೆ. ಅವರಿಗೆ ರಕ್ತ ಬೇಕಾಗಿತ್ತು, ಚಿಕಿತ್ಸೆ ಬೇಕಾಗಿತ್ತು, ಯಾರೋ ಅವರನ್ನು ನೋಡುವರು. ಯುದ್ಧದಲ್ಲಿ ಹಾಗೆ ಯುದ್ಧದಲ್ಲಿ ನಾನು ಎದುರನ್ನು ಹೊಡೆದೆ ಅಂತ ನಾವೇ ಅವರನ್ನು ಹಾಸ್ಪಿಟ್ಲಿಗೆ ಕೊಂಡೋಗ್ಲಿಕ್ಕಾಗ್ತದೆ ಆಗೋದಿಲ್ಲ. ಆದರೆ ಅದನ್ನು ಒಬ್ಬ ಉದ್ಯಮಿ ಕಂಡವರು ಅದರ ಕಥಾನಕವನ್ನು ಪುಸ್ತಕದ ರೂಪದಲ್ಲಿ ಬರೆದು ಅದನ್ನು ಸಮಾನ ಮನಸ್ಕರು ಅದರ ಬಗ್ಗೆ ಗಮನವನ್ನು ಹರಿಸಿ 1864ರಲ್ಲಿ ಈ ನಮ್ಮ ರೆಡ್ ಕ್ರಾಸ್ ಸೊಸೈಟಿ ಎಂಬ ಪರಿಕಲ್ಪನೆಗೆ ಒಂದು ಚಾಲನೆ ಬಂತು. ಆ ಮೂಲಕ ಜಗತ್ತಿನಾದ್ಯಂತ ತುರ್ತು ಸಂದರ್ಭದಲ್ಲಿ ರಕ್ತದಾನ ಮತ್ತಿತರ ನೆರವನ್ನು ರೆಡ್ ಕ್ರಾಸ್ನವರು ನೀಡಬೇಕು ಅಂತ ಒಂದು ಏಕಮೇವ ಧ್ಯೇಯದಿಂದ ಜಗತ್ತಿನಲ್ಲಿ ಈ ರೆಡ್ ಕ್ರಾಸ್ ಸೊಸೈಟಿ ಎಂಬುದು ಜಗತ್ತಿನಲ್ಲಿ ಆರಂಭವಾಯಿತು. 1920ರಲ್ಲಿ ಅದು ನಮ್ಮ ಭಾರತ ದೇಶಕ್ಕೆ ಬಂತು ಅಂತ ನಾನು ಭಾವಿಸ್ತೇನೆ. ಆಗಿನ ಬ್ರಿಟಿಷ್ ಸರ್ಕಾರದವರು ಅದನ್ನು ಭಾರತದಲ್ಲಿ ಕಾನೂನು ಮಾಡಿ ಭಾರತದಲ್ಲಿ ಅದು ತುಂಬಾ ಕ್ರಮ ಇಟ್ಟಿದ್ದಾರೆ. ಅದರಲ್ಲಿ ಒಂದೇ ಸೊಸೈಟಿ ಇರಬೇಕು. ಆಮೇಲೆ ಅವರಿಗೆ ರೆಡ್ ಕ್ರಾಸ್ ನೀವು ಅಲ್ಲಿ ನೋಡ್ತಾ ಇದ್ದೀರಿ, ಅವರ ಧ್ಯೇಯ ಬೇರೆ ಯಾರು ಅದನ್ನು ಬಳಸುವಾಗಿಲ್ಲ. ಮೊದಲು ವೈದ್ಯರ ಕಾರ್ಡ್ಗಳಲ್ಲೆಲ್ಲ ಅದು ಇರ್ತಾರೆ. ಆಮೇಲೆ ಅದನ್ನು ನಮ್ಮ ಕಾನೂನಿನ ಪ್ರಕಾರ ಅದು ಬೇರೆ ಯಾರು ಬಳಸುವಂತಿಲ್ಲ ಅಂತ ವೈದ್ಯರಿಗೆ ಬೇರೆ ಆದಂತ ಒಂದು ಸಿಂಬಲ್ ಇದೆ, ನೋಡ್ಬೋದು ವೈದ್ಯರ ಕಾರ್ಡ್ಗಳಲ್ಲಿ. ಈಗ ರೆಡ್ ಕ್ರಾಸ್ ಬೇರೆ ಯಾರು ಬಳಸುವಂತಿಲ್ಲ. ಈ ರೆಡ್ ಕ್ರಾಸ್ ನನಗೆ ಒಂದ್ ಕಡೆ 4 ಚೌಕ ಅಂತ ಮಾಡಿದೆ, ಅದು 5 ಚೌಕ ಅಂತ ಲೆಕ್ಕ. ಇದು 5 ಸ್ಕ್ವೇರ್ಸ್ or 4 ಸ್ಕ್ವೇರ್ಸ್? 5 ಸ್ಕ್ವೇರ್ಸ್. ಅದು 4 ಪ್ಲಸ್ ಅದರ ಚೌಕಟ್ಟು ಅಲ್ವಾ, ಅದು 5 ಸ್ಕ್ವೇರ್ಗಳಂತ ಅದರ ಅರ್ಥ. ಅದರಲ್ಲಿ ಒಟ್ಟು ಆಶಯ ಏನಂದ್ರೆ ನಿಮ್ಗೆ ಸುಭದ್ರತೆ, ಆಮೇಲೆ ಅಲ್ಲಿ ಆ ನ್ಯೂಟ್ರಲ್ ಪ್ರತಿಪಾದನೆ. ನ್ಯೂಟ್ರಲ್ ಅಂದ್ರೆ ತಟಸ್ಥವಾಗಿರ್ತಕ್ಕಂಥದ್ದು, ಅಂದ್ರೆ ಆ ಕಡೆಗೂ ನಾವಲ್ಲ ಈ ಕಡೆಗೂ ನಾವಲ್ಲ, ನಾವು ಗಾಯಾಳುಗಳ ಪರ. ಯುದ್ಧದ ಕಾಲದಲ್ಲಿ ನಡೆದಂತ ಒಂದು ವಿಧಾನ. ಹಾಗೆ ಅದನ್ನ ಬ್ಯಾಲೆನ್ಸಿಂಗ್ ಆ ಚೌಕದಲ್ಲಿ ರೆಡ್ ಕ್ರಾಸ್. ಆ ಕೆಂಪು ಯಾಕೆ ಗುರುತು ಅಂದ್ರೆ ಅದು ಇಮ್ಮಿಡಿಯೇಟ್ ಮಿಲಿಟರಿ ಮೆಡಿಕಲ್ ಸರ್ವಿಸ್ ಅಂತ ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಮಿಲಿಟರಿ ಮೆಡಿಕಲ್ ಸರ್ವಿಸ್ ಅಂದ್ರೆ ಅದು ಸೇನೆಯ ವೈದ್ಯಕೀಯ ಸೇವೆ ಅಂತ ಅರ್ಥ. ಅಂದ್ರೆ ಅಲ್ಲಿ ರೆಡ್ ಕ್ರಾಸ್ ಇಟ್ಕೊಂಡು ಯುದ್ಧ ಭೂಮಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರ ಮೇಲೆ ಯಾರು ಹಾನಿ ಮಾಡೋದಿಲ್ಲ, ಅವರಿಗೆ ಹಲ್ಲೆ ಮಾಡೋದಿಲ್ಲ, ಅವರನ್ನು ರಕ್ಷಣೆ ಮಾಡೋದು. ಯಾಕಂದ್ರೆ ಅವರು ರಕ್ಷಣಾ ಕಾರ್ಯಕ್ಕೆ ಬಂದವರು ಎಂಬುದರ ಅರ್ಥ. ಆಮೇಲೆ ಆ ರೆಡ್ ಎಲ್ಲ ಕಡೆ ಕೂಡ ಕಾಣ್ತೀವಿ. ಇಲ್ಲಿ ಇದ್ದರೆ ಕೂಡ ರೆಡ್ ಡ್ರೆಸ್ನವರು ಬೇಕು ಕಾಣ್ತಾರೆ ನಮಗೆ. ಅಂದ್ರೆ ಅದರಲ್ಲಿ ಕೆಂಪು ಬಣ್ಣ, ಅದಕ್ಕೋಸ್ಕರ ಸಿಗ್ನಲ್ ಅಲ್ಲಿ ರೆಡ್ ಹಾಕಿಟ್ಟಿದ್ದಾರೆ ಅಂದ್ರೆ ಅದು ಕಕ್ಕ ಕಾಣ್ತದೆ. ಈ ಬಿಳಿ ಬೆಳಕನ್ನು ನೋಡಿದ್ರೆ 7 ಬೆಳಕು ಬರ್ತದೆ, ಗೊತ್ತಲ್ಲ? 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಬಿಳಿಯ ಬೆಳಕು ಅದು ಒಡೆದಾಗ ಅದು 7 ಬಣ್ಣಗಳಾಗಿ ವಿಭಜನೆ ಕೊಡ್ತದೆ. ಮಳೆಯ ನೀರಿನ ಹನಿ ಅದರ ಮೂಲಕ ಸೂರ್ಯನ ರಶ್ಮಿಯ ಒಂದು ಕೋನದಲ್ಲಿ ಅದು ಪ್ರತಿಫಲನ ಆದಾಗ ಅದು ಕಾಮನಬಿಲ್ಲಿನ ರೂಪದಲ್ಲಿ ಹೊರಗೆ ಬರ್ತದೆ. 7 ಬಣ್ಣ ವಿಬ್ಜಾರ್ ಅಂತ ಕರೀತಾರೆ. ವಯಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಅದರಲ್ಲಿ ರೆಡ್ ಕೊನೆಯದಲ್ಲಿ ಇರ್ತದೆ. ಅಂದ್ರೆ ಅದು ಅಷ್ಟು ವಿಸಿಬಿಲಿಟಿ ಅದು. ಆ ಕಾರಣಕ್ಕಾಗಿ ಆ ಕೆಂಪಿನ ಇದನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ತಾವು ತಿಳ್ಕೊಂಡು ಬಹಳ ಈ ಒಂದು ವ್ಯವಸ್ಥೆಯನ್ನು ಮಾಡುವುದು. ಆದ್ರೆ ನಾವು ಯಾವಾಗಲೂ ನಮ್ಮ ಸ್ನೇಹಿತರಲ್ಲಿ ಹೇಳಿದೆ, ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್. ಇದಿಷ್ಟು ಬ್ಲಡ್ ಗ್ರೂಪ್ಗಳು ಅಲ್ವಾ? ಈ ಬ್ಲಡ್ ಗ್ರೂಪ್ಗಳ ನೆಗೆಟಿವ್ ಅನ್ನೋದು ಬಹಳ ವಿರಳ. ಯಾರದು ನೆಗೆಟಿವ್ ಬ್ಲಡ್ ಗ್ರೂಪ್ ಇದೆ ಅದು ಬಹಳ ವಿರಳ. ಇತ್ತೀಚೆಗಂತೆಲ್ಲ ಏರಿಯಲ್ ಪಾಸಿಟಿವ್ ಅಂತ ಒಂದು ಹೊಸ ಗ್ರೂಪ್ ಬಂದಿದೆ. ಅದು ಯಾರಿಗೂ ಬಳಕೆ ಆಗೋದಿಲ್ಲ, ಕೆಲವರಲ್ಲಿ ಇರ್ತದೆ. ಆಲ್ಕೋಹಾಲ್ ಪಾಸಿಟಿವ್ ಅಂತ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತ ಪರಿಸ್ಥಿತಿ ಇವತ್ತಿನ ದಿವಸದಲ್ಲಿ. ಹೊಸ ಗ್ರೂಪ್ ಸಾರ್ವತ್ರಿಕ. ಮೊದಲು ಓ ಪಾಸಿಟಿವ್ ಅನ್ನ ಯೂನಿವರ್ಸಲ್ ಗ್ರೂಪ್ ಅಂತ ನಾವು ಕರೀತೀವಿ. ಓ ಪಾಸಿಟಿವ್, ಓ ನೆಗೆಟಿವ್ ಅಂತ ಬಿಟ್ಟರೆ ಅದರಲ್ಲಿ ಯೂನಿವರ್ಸಲ್ ಗ್ರೂಪ್ ಅಂತೇಳಿ ನಾವು ಅದನ್ನು ಕರಿತೀವಿ. ಹಾಗೆ ಒಂದು ಕಾಂಪಿಟೇಷನ್ ಬಂದಿದೆ ಈಗ. ಅದರ ವಿರುದ್ಧ ಕೂಡ ಅಭಿಯಾನ ನಡೀತಾ ಇದೆ. ಜಾಗ್ರತೆ ಇರಲಿ. ಆದ್ಮೇಲೆ ಈ ವಿಚಾರಗಳಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇಲ್ಲಿ ಇರುವವರಿಗೆ, ನಿಮ್ಗೆ ಎಳೆಗೆ ಅವ್ರ ಬಗ್ಗೆ ಈಗಿನವರಿಗೆ ಗೊತ್ತು ಟೈಮ್ ನಾನು ಯೋಚನೆ ಮಾಡೋದಿಲ್ಲ. ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದವರು, ನಮ್ಮ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದವರು. ಶ್ರೀಯಾನ್ ನೆನಪುಟ್ಟೆ ಅವರು ಎ ಬಿ ನೆಗೆಟಿವ್ ಅಂತ ನಾನು ಭಾವಿಸ್ತೇನೆ. ಓ ನೆಗೆಟಿವ್ ಅವರು. ಅದು ಕೂಡ ಅಪರೂಪದ ಬ್ಲಡ್ ಗ್ರೂಪ್, ಓ ನೆಗೆಟಿವ್. ಅವರಿಗೆ ಬರುವಾಗ 2 ಜನವನ್ನು ಸಿದ್ಧಪಡಿಸ್ತಾ ಇದ್ರು. ಯೋಚನೆ, ಪ್ರಧಾನಮಂತ್ರಿಗಳೆಲ್ಲ ಬರುವಾಗ ಇಲ್ಲಿಯ ನಮ್ಮ ರಕ್ಷಣಾ ಇಲಾಖೆಯವರು ಅಥವಾ ಪೊಲೀಸರು ಅಥವಾ ಜಿಲ್ಲಾಡಳಿತ ಅದೇ ಬ್ಲಡ್ ಗ್ರೂಪಿನ ಒಂದು 2 ಅವರ ಕಾನ್ವಾಯಲ್ಲಿ ಇಟ್ಕೊಳ್ಬೇಕು. ಅವರ ಜೊತೆಯಲ್ಲೇ ಅವರು ಇರಬೇಕು. ಮಂಗಳೂರಿನಲ್ಲಿ ಇದ್ದಂತ 2 ಯಾರು? ಒಬ್ಬರು ಮಂಗಳೂರಿನ ಬಹಳ ದೊಡ್ಡ ಸಿಹಿ ತಿಂಡಿ ಮಳಿಗೆಯ ಮಾಲಕ, ಇನ್ನೊಬ್ಬರು ಮಾಣಮಂಗಳೂರಿನವರು ಸಿಂಡಿಕೇಟ್ ಬ್ಯಾಂಕ್ ನಲ್ಲಿ ಉದ್ಯೋಗಿಯಾಗಿದ್ದರು. ಅವರಿಬ್ಬರು ಪ್ರಧಾನಿಯವರ ಜೊತೆಗೆ ಇರಬೇಕಾಗಿತ್ತು. ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಪ್ರಧಾನಿಯವರ ರಕ್ಷಣೆಗೆ ಅದೇ ಬ್ಲಡ್ ಗ್ರೂಪಿನವರು ಬೇಕು. ಹಾಗಾದ್ರೆ ಒಂದು
ನೆತ್ತರಿನ ಮಹತ್ವ ತಮಗೆ ಆ ಮೂಲಕವೇ ಸಿಂಪಲ್ ಎಕ್ಸಾಂಪಲ್, ಆದರೆ ಎಷ್ಟೊಂದು ಪ್ರಮುಖವಾದಂತಹ ಒಂದು ವಿಶೇಷ ನೋಡಿ. ಹಾಗಾಗಿ ರಕ್ತದ ವರ್ಗೀಕರಣ, ನಾವು ಅನೇಕ ಮಂದಿಗೆ ನಮಗೆ ರಕ್ತ ಗೊತ್ತಿರೋದಿಲ್ಲ, ವರ್ಗೀಕರಣ ಆ ವರ್ಗೀಕರಣ ಮಾಡಿ ಅದನ್ನು ಅನೇಕ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡ್ತಾರೆ. ರಕ್ತದ ವರ್ಗೀಕರಣ ಎಲ್ಲ ಹಾಸ್ಪಿಟಲ್ ಕೂಡ ಉಚಿತವಾಗಿ ನಡೆಸ್ಕೊಡ್ತಾರೆ. ರಕ್ತದ ವರ್ಗೀಕರಣ ಮಾಡೋದು, ನಮ್ಮ ರಕ್ತ ಯಾವುದು ಅಂತ ನಮಗೆ ಗೊತ್ತಿರಲಿ. ಹಾಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಐ ಥಿಂಕ್ ಇಷ್ಟು ಮಂದಿ ನಿಮ್ಮ ಇಷ್ಟು ಗಮನ ಕೊಟ್ಟಿರೋದೇ ನನಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಇಲ್ಲಿಂದ ಆರಂಭ. ಈಗ ಏನು ಕೇಳಿದ್ದೆ ಈ ರೂಮಲ್ಲಿ ನಾವು ಕೇಳಿದ್ದನ್ನ ಮರೆತು ಬಿಟ್ರೆ ಮುಗಿದು, ಇದು ಇನ್ನು ಹೊರಗಡೆಯಿಂದ ಆರಂಭ ಆಗುತ್ತೆ. ಒಂದು ರೆಡ್ ಕ್ರಾಸ್ ಸೊಸೈಟಿ ಅವರ ಆಶಯ, ಅವ್ರು ಬರೀ ಯುದ್ಧ ಕಾಲಕ್ಕೆ ಸೀಮಿತ ಆಗಲಿಲ್ಲ, ಅದೊಂದು ವಿಶೇಷ. ನಾನು ಆ ಅಂಶ ನಾನು ಮಾತನಾಡಿಸ್ತೇನೆ. ಯುದ್ಧ ಕಾಲಕ್ಕೆ ಅವರು ಸೀಮಿತ ಆಗಲಿಲ್ಲ, ಯುದ್ಧದ ನಂತರದ ದಿನಗಳಲ್ಲಿ ಕೂಡ ಅವರು ಬಗೆ ಬಗೆಯ ರೀತಿಯಲ್ಲಿ ತಮ್ಮ ಸೇವೆಯನ್ನು ಹಮ್ಮಿಕೊಳ್ತಾರೆ. ಇಲ್ಲಿ ರಕ್ತದಾನ ಮಾಡೋರು ಹಣ ಕೇಳೋದಿಲ್ಲ, ರಕ್ತದಾನ ಮಾಡೋರು ಬೇರೆ ಯಾವುದೇ ಸೌಲಭ್ಯ ಕೇಳೋದಿಲ್ಲ. ಅವರಷ್ಟಕ್ಕೆ ಅವ್ರು ರಕ್ತದಾನ ಮಾಡಿ ಅವ್ರು ಹೋಗ್ತಾರೆ. ಅವರೇನು ನಮ್ಮನ್ನು ಸನ್ಮಾನ ಮಾಡ್ಬೇಕಂತ ಅವ್ರು ಕಾದವರನ್ನು ನಾವು ಗುರುತಿಸಿ ನಮ್ಮನ್ನು ಸನ್ಮಾನ ಮಾಡಿಕೊಂಡರು. ಅವರು ಯುದ್ಧದ ಕಾಲದ ನಂತರದ ಸೇವೆಗಳಲ್ಲಿ ನಿರತರಾದರು. ಅದರ ಮುಂದಿನ ಸೇವೆ ಈ ರಕ್ತನಿಧಿ, ಬ್ಲಡ್ ಬ್ಯಾಂಕ್. ಈ ರಕ್ತನಿಧಿ ನೋಡಿ, ಅದನ್ನ ಶೇಖರಣೆ ಮಾಡೋದಕ್ಕೂ ಅನೇಕ ಅಡೆತಡೆಗಳಿದ್ದಾವೆ. ತುರ್ತು ಶಸ್ತ್ರಚಿಕಿತ್ಸೆಗೆ ತಾಜಾ ರಕ್ತ ಬೇಕು ಅಂತ ನಾನು ನಿಮ್ಗೆ ಹೇಳಿದೆ. ಉಳಿದ ಸಂದರ್ಭದಲ್ಲಿ ರಕ್ತವನ್ನು ನಾವು ಬಳಸ್ಕೊಳ್ಬಹುದು. ಹೀಗೆ ಈ ಮೂಲಕ ರಕ್ತದಾನಕ್ಕೂ ನಾವು ಪ್ರೇರೇಪಣೆ ಮಾಡೋಣ. ಅದನ್ನು ಕೂಡ ನಮ್ಮ ರೆಡ್ ಕ್ರಾಸ್ ಸೊಸೈಟಿಯವರು ಮತ್ತು ನಮ್ಮ ರಕ್ತನಿಧಿಯವರು ಅದರ ಸಂಚಾಲನವನ್ನು ಕೂಡ ಮಾಡ್ತಾರೆ. ಇಷ್ಟೊಂದು ವ್ಯವಸ್ಥೆ ಮಂಗಳೂರಿದೆ. 2015 ನಂತರ ಮಂಗಳೂರಿನ ಒಂದು ನಿರ್ದಿಷ್ಟ ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆಯಿಂದ ಸಾವು ಸಂಭವಿಸಿಲ್ಲ ಅನ್ನುವಂಥದ್ದು ದಟ್ಸ್ ಎ ಫ್ಯಾಂಟಾಸ್ಟಿಕ್ ನ್ಯೂಸ್. ಐ ಥಿಂಕ್ ಎವ್ರಿಬಡಿ ಇಸ್ ಪ್ರೌಡ್ ಆಫ್ ದಟ್ ಅಚೀವ್ಮೆಂಟ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಹಣದ ಕೊರತೆಯಿಂದ ಶಿಕ್ಷಣ ಸಿಗಲಿಲ್ಲ ಅಂತ ಒಂದು ವ್ಯಕ್ತಿಗೆ, ಒಂದು ಮಗುವಿಗೆ ಆ ಹಣದ ಕೊರತೆಯಿಂದ ಅವನಿಗೆ ಶಾಲೆ ಕಾಲೇಜಿಗೆ ಹೋಗಲಿಲ್ಲ ಅಂತ ಅವನಿಗೆ ಆಗಬಾರ್ದು. ಅಂತ ಒಂದು ಕೆಲಸವನ್ನು ಕೂಡ ನಾವು ಮಾಡೋಣ. ಇದು ದಿನಕರ ದೇಸಾಯಿ ಅಂತ ಕನ್ನಡದಲ್ಲಿ ಕವಿಗಳು, ಪ್ರಖ್ಯಾತ ಕವಿಗಳು ಅವರ ಕಡೆ ಹೇಳ್ತಾರೆ, ನಾನು ಸತ್ತ ಮೇಲೆ ಕೂಡ ನನ್ನ ದೇಹ ಪ್ರಯೋಜನಕ್ಕೆ ಬರಬೇಕಾಗುತ್ತೆ. ಹೇಗೆಂದ್ರೆ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನ. ನಾನು ಸತ್ತ ಮೇಲೆ ಕೂಡ ನನ್ನ ದೇಹದ ಬೂದಿಯನ್ನು ಕೊಂಡೋಗಿ ಒಂದು ಗದ್ದೆಗೆ ಹಾಕಿ, ಆ ಗದ್ದೆಯಿಂದ ಆ ಮುಷ್ಟಿ ಬೂದಿನ ಒಂದು ತೆನೆ ಹುಟ್ಟಿ ಬಂದ್ರೆ ನಾನು ಬದುಕಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳ್ತಾರೆ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯ ಬಿಡಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ, ಮುಷ್ಟಿ ಗೊಬ್ಬರದಿಂದ ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನಾನು ಸದ್ಮೇಲೆ ನನ್ನ ದೇಹದ ಬೂದಿಯನ್ನು ಕೊಂಡೊಯ್ದು ಹೊಳೆಯಲ್ಲಿ ಹಾಕಿ, ಆ ಹೊಳೆಯಲ್ಲಿ ಆ ಮುಷ್ಟಿ ಬೂದಿಯಿಂದ ಒಂದು ಮೀನು ಪುಷ್ಟ ಆದ್ರೆ ನಾನು ಬದುಕಿದ್ದಕ್ಕೆ ಸಾರ್ಥಕ ಆಯ್ತು. ಎಂತ ಆದರ್ಶ ನೋಡಿ, ಅದನ್ನು ನಾವು ಪಾಲಿಸೋಣ. ರೆಡ್ ಕ್ರಾಸ್ ನಮ್ಗೆ ಒಳ್ಳೆಯ ಪಾಠ ಕಲಿಸಿದೆ. ಆದ್ಮೇಲೆ ನಾನು ಹೇಳಿದಾಗ ಒಂದು ಇಸ್ವಿ ಹೇಳಿದೆ, ಅದು ರೆಡ್ ಕ್ರಾಸ್ ಪರಿಕಲ್ಪನೆ ಈ ಭೂಮಿಗೆ ಬರಲಿಕ್ಕೆ ಕಾರಣ ಇದೆ. ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಶಾಖೆ ಕಳೆದ 20-22 ವರ್ಷಗಳಿಂದ ಇಲ್ಲಿ ಮಂಗಳೂರಲ್ಲಿ ಪರಿಚಿತವಾಗಿದ್ದು, ನಮ್ಮ ಬ್ಲಡ್ ಬ್ಯಾಂಕ್ ಅನ್ನ ಸಾಧಾರಣ 2000 ಇಸ್ವಿಯಲ್ಲಿ ಅಥೆನಾ ಹಾಸ್ಪಿಟಲ್ ಆರಂಭವಾಯಿತು. ಬಹುಶಃ ಕಳೆದ 10 ವರ್ಷಗಳನ್ನು ನೋಡಿದರೆ ಹಿಂದೆ ಈ 13 ಬ್ಲಡ್ ಬ್ಯಾಂಕ್ ಮಂಗಳೂರಿನಲ್ಲಿ ನಮ್ಮದು ಕೊನೆಯ ಸ್ಥಾನದಲ್ಲಿತ್ತು. ಈಗ ನಮ್ಮ ಡಾಕ್ಟರ್ ಸುಶೀಲ್ ಜೊತ್ತಣ್ಣ ಅವರನ್ನ ವೈಸ್ ಚೇರ್ ಮಾಡಿ ನಮ್ಮ ಕಮಿಟಿ ಬಹಳ ತ್ವರಿತಗತಿಯಲ್ಲಿ ಬ್ಲಡ್ ಬ್ಯಾಂಕ್ ಅನ್ನು ಅಪ್ಗ್ರೇಡ್ ಮಾಡಿ ನಮ್ಮ ಬ್ಲಡ್ ಬ್ಯಾಂಕ್ ಇವತ್ತು 3ನೇ ಸ್ಥಾನದಲ್ಲಿ ಬಂದು ನಿಂತಿದೆ. ಬಹುಶಃ ಎಲ್ಲ ಒಂದು ಪ್ರೈವೇಟ್ ಬ್ಲಡ್ ಬ್ಯಾಂಕ್ಗಳನ್ನ ಹಿಂದೆ ಹಾಕಿದೆ ಅಂತ ಹೇಳೋದಕ್ಕಿಂತ ನಾವು ಎಷ್ಟು ಮಂಚೂಣಿಯಲ್ಲಿದ್ದೇವೆ ಮಾನವ ಸೇವೆ ಅಂತ ಹೇಳೋದಕ್ಕೆ ಈ ರೆಡ್ ಕ್ರಾಸ್ ಇವತ್ತು ನಿದರ್ಶನವಾಗಿದೆ. ನಾನು ರೆಡ್ ಕ್ರಾಸ್ ಚೇರ್ಮನ್ ಆಗಿ ಒಂದು 2-3 ತಿಂಗಳಲ್ಲಿ ಒಮ್ಮೆ ಫೋನ್ ಬಂತು ನನಗೆ, ಒಂದು ಬ್ಲಡ್ ಬೇಕಂತ ನನ್ನ ಫ್ರೆಂಡ್ ಒಬ್ಬರು ಉದಯ್ ಕುಮಾರ್ ಶೆಟ್ಟಿ ಅಂತ. ಆಗ ನಾನು ನಮ್ಮ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ಗೆ ಫೋನ್ ಮಾಡಿ ಅವರಿಗೆ ಬ್ಲಡ್ಡನ್ನು ತೆಗೆದುಕೊಂಡು ಹೇಳಲಿಕ್ಕೆ ಹೋದೆ. ಅವರು ಬ್ಲಡ್ಡನ್ನು ತೆಗೆದುಕೊಂಡು ಒಂದು ಹಾಸ್ಪಿಟ್ಲಿಗೆ ಹೋದರು. ಅಲ್ಲಿ ಒಬ್ಬರು ನರ್ಸ್ ಹೇಳಿದ್ರಂತೆ, ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕಿನ ರಕ್ತ ನಮಗೆ ಆಗೋದಿಲ್ಲ, ಅದು ಸರಿ ಇಲ್ಲ ಅಂತ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಆಗ ನಾನು ಇಮಿಡಿಯೇಟ್ ಎಚ್ಚೆತ್ತು, ಈ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಅನ್ನು ಸರಿಯಾದ ವ್ಯವಸ್ಥೆಯಲ್ಲಿ ಮಾಡದಿದ್ದರೆ ಬಹುಶಃ ಜನರಿಗೂ ತೊಂದರೆ ಆಗ್ತದೆ, ಹಾಗೂ ನಮ್ಮಂಥ ಈ ಆರ್ಗನೈಸರ್ಸ್ ನಾವು ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ ಅಂತ ಹೇಳಿ ಅಲ್ಲಿಂದ ನಾವು ಬಹುಶಃ ತುಂಬ ಪ್ರಚಾರವನ್ನು ಮಾಡಿ ಇವತ್ತು ನಮ್ಮ ಬ್ಲಡ್ ಬ್ಯಾಂಕ್ ಕಳೆದ 3 ವರ್ಷಗಳ ಹಿಂದೆ 200 ಯೂನಿಟ್ ಅಂದರೆ ಎಲ್ಲ ಕಾಂಪೋನೆಂಟ್ ಸೇರಿ ಡಿಸ್ಪರ್ಸ್ ಮಾಡುತ್ತಿರುವುದು ಇವತ್ತು 1000ಕ್ಕೆ ಹತ್ತಿರವಾಗಿ ನಾವು ಡಿಸ್ಪರ್ಸ್ ಮಾಡ್ತಿದ್ದೇವೆ. ಬಹುಶಃ ಲೇಡಿ ಗೋಷನ್ ಪೇಷಂಟ್ಗಳಿಗೆ ಉಚಿತವಾಗಿ ದಿವಸ ಕೊಡ್ತಾ ಇದ್ದೇವೆ. ಅದರಿಂದ ಬಹುಶಃ ನಮ್ಮ ಗವರ್ನರ್ ಲಾಸ್ಟ್ ಟೈಮ್ ರಾಜ್ಯಪಾಲರು ನಮಗೆ ಈ ಡಿಸ್ಟಿಕ್ಕಿಗೆ ಪ್ರಶಸ್ತಿಯನ್ನು ಕೊಟ್ಟರು, ಅತಿ ಹೆಚ್ಚು ಯೂನಿಟ್ಗಳನ್ನು ನಮ್ಮ ಡಿಸ್ಟಿಕ್ಕಲ್ಲಿ ಉಚಿತವಾಗಿ ಕೊಟ್ಟಿದ್ದಕ್ಕೆ. ಹಾಗೂ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಈಗ ಜತ್ತನ್ನವರು ಹೇಳಿದಾಗ 50% ಕನ್ಸೆಷನ್ ಅಲ್ಲಿ ಕೊಡ್ತಾ ಇದ್ದೇವೆ. ಇಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅಥವಾ ಇಂಥ ಒಂದು ಕ್ರೆಡಿಟ್ ಬರಲಿಕ್ಕೆ ಕಾರಣ ನಾವಲ್ಲ, ಯಾರು ಅಲ್ಲ, ಈ ಬ್ಲಡ್ ಡೋನರ್ಸ್. ಇವತ್ತು ಈ ಬ್ಲಡ್ ಡೋನರ್ಸ್ ಇವತ್ತು ಸನ್ಮಾನ ಮಾಡಿದ ಕೇವಲ 10 ಜನ,
ಆದರೆ ಎಷ್ಟು ಮಂದಿ ಮಂಗಳೂರಲ್ಲಿ ರಕ್ತದಾನ ವಿಷಯದಲ್ಲಿ ಎಷ್ಟು ಒಂದು ಮಾಹಿತಿಯನ್ನು ತೆಗೆದುಕೊಂಡು ಮುಂದೆ ಬರ್ತಿದ್ದಾರೆ ಅಂತ ಹೇಳುವುದಕ್ಕೆ ಬಹುಶಃ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ರಕ್ತದ ಕೊರತೆ ಕಾಣಿಸ್ಕೊಂಡಾಗ ನಾವು ನಮ್ಮ ವಿಜಯ ಬ್ಯಾಂಕ್ ವರ್ಕರ್ಸ್ ಆರ್ಗನೈಸೇಷನ್ ಒಂದು ಬ್ಲಡ್ ಕ್ಯಾಂಪ್ ಮಾಡಿ ಕ್ಯಾನ್ವಾಸ್ ಮಾಡಿದಾಗ ತುಂಬ ಜನ ವಾಕಿಂಗ್ ಬಂದು ಬ್ಲಡ್ ಕೊಟ್ಟರು. ಅದು ನಮಗೆ ಒಂದು ಬಹಳ ಖುಷಿಯಾಗಿದೆ. ಬಹುಶಃ ದಕ್ಷಿಣ ಕನ್ನಡ ಶಾಖೆಯ ನಮ್ಮ ಬ್ಲಡ್ ಬ್ಯಾಂಕ್, ದಕ್ಷಿಣ ಕನ್ನಡ ಶಾಖೆ ರೆಡ್ ಕ್ರಾಸ್ನ ಬ್ಲಡ್ ಬ್ಯಾಂಕ್ ಎಲ್ಲ ಬ್ಲಡ್ ಬ್ಯಾಂಕ್ಗಳು ವಿಭಿನ್ನವಾಗಿದೆ ಅಂತ ಹೇಳೋದಕ್ಕೆ ಆಲ್ರೆಡಿ ದತ್ತನ್ನ ಹೇಳಿದ್ದಾರೆ. ಬಹುಶಃ ನನಗೆ ಕೆಲವರು ಕೇಳಿದ್ರು, ನಾವು ಬ್ಲಡ್ ಕೊಟ್ಟರೆ ನಮ್ಗೆ ಏನು ಸಿಗ್ತದೆ ಅಂತೇಳಿ ಫಸ್ಟ್ ಟೈಮ್ ಕೊಡೋರು. ಆಗ ನಾನು ಅವರಿಗೆ ಹೇಳಿದಾಗ, ನೋಡಿ ನೀವು ಕೊಟ್ಟ ಬ್ಲಡ್ಡು ಒಂದು ಬಡವರಿಗೆ ಫ್ರೀಯಾಗಿ ಹೋಗ್ತದೆ, ಇದರಿಂದ 3 ಜೀವ ಉಳಿತದೆ ಅಂತ ಕನ್ವಿನ್ಸ್ ಮಾಡಿದಾಗ ಅವರೊಟ್ಟಿಗೆ ಅವರ ಇನ್ನೊಬ್ಬರ ಫ್ರೆಂಡನ್ನು ಕರ್ಕೊಂಡು ಬಂದಂಥ ನಿದರ್ಶನ ಇದೆ. ಬಹುಶಃ ಆ ಒಂದು ನಿಟ್ಟಿನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಹಳ ಕೆಲಸ ನಮ್ಮ ಕಮಿಟಿ ಮೆಂಬರ್ ಇಲ್ಲಿ ಇದ್ದಾರೆ, ನಿತ್ಯಣ್ಣ ಎಲ್ಲ ಇದ್ದಾರೆ, ವಸಂತ್ ಸಿಣೆ ಇದ್ದಾರೆ, ಶ್ರೀಯಾನ್ ಇದ್ದಾರೆ, ವೇಣು ಶರ್ಮಾ ಇದ್ದಾರೆ, ಇವರೆಲ್ಲ ದಯಾನಂದ ಇದ್ದಾರೆ. ಹಾಗಾಗಿ ಎಲ್ಲ ನಾವು ಒಳ್ಳೆಯ ಕೆಲಸ ಮಾಡಿದ್ದೇವೆ. ಬಹುಶಃ ನಿಮ್ಮೆಲ್ಲರ ಈ ಒಂದು ಶಕ್ತಿಯಿಂದ ನಮ್ಮ ರೆಡ್ ಕ್ರಾಸ್ ಬೆಳೆದಿದೆ. ಇನ್ನು ಮುಂದೆ ದಕ್ಷಿಣ ಕನ್ನಡದ ರೆಡ್ ಕ್ರಾಸ್ ಶಾಖೆ ಯಾವುದೇ ಕಾರಣಕ್ಕೆ ನಿಮಗೆ ಕೇವಲ ಬ್ಲಡ್ ಅಲ್ಲ, ಅದು ಡಿಸಾಸ್ಟರ್ ಇರ್ಬೋದು. ಮೊನ್ನೆ ಡಿಸಾಸ್ಟರ್ ಆದಾಗ ನಾವು ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಇಂದ ಬಂದು ಈ ನೆರೆ ಎಲ್ಲೆಲ್ಲಿ ಹೋಗಿದೆ ಸರ್ವೆ ಮಾಡಿ ಒಂದು 300 ಜನಕ್ಕೆ ಫ್ಯಾಮಿಲಿ ಕಿಟ್ ಅಂತ ತರಿಸ್ತಾ ಇದ್ದೇವೆ, ಅವರಿಗೆ ಕೊಡ್ತಾ ಇದ್ದೇವೆ. ಅಥವಾ ಡಿಸೆಬಿಲಿಟಿ ಇರ್ಬೋದು, ಡಿಸೆಬಿಲಿಟಿಯಲ್ಲಿ ವೀಲ್ ಚೇರ್ ಅಥವಾ ವಾಟರ್ ಬೆಡ್ ಇರ್ಬೋದು, ಅಥವಾ ಕ್ಯಾನ್ಸರ್ ಲೇಡಿ ಪೇಷಂಟ್ಗೆ ವಿಗ್ ಇರ್ಬೋದು, ಅಥವಾ ಊರುಗೋಲು ಕ್ರಚಸ್ ಪ್ರಾಯದವರಿಗೆ, ಅದನ್ನು ಸಹ ನಾವು ಎಷ್ಟು ಮಂದಿಗೂ ಸಹ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ಅದನ್ನು ಸಹ ನಿಮಗೆ ಇಲ್ಲಿ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ, ಇನ್ಫಾರ್ಮೇಷನ್ ಇಲ್ಲದೆ ಜನಗಳಿಗೆ ಅದು ಸಿಗ್ತಾ ಇಲ್ಲ. ಹಾಗಾಗಿ ಅದನ್ನು ಸಹ ನೀವು ಮುಟ್ಟಿಸಬೇಕು. ಹಾಗೂ ಬ್ಲಡ್ಡಿನ ವಿಷಯದಲ್ಲಿ ಖಂಡಿತ ನಮ್ಮ ಬ್ಲಡ್ ಬ್ಯಾಂಕ್ ಇಲ್ಲದಿದ್ದರೂ ಒಮ್ಮೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ SS ನಾಯಕ್ ಅವರು ಒಂದು O ನೆಗೆಟಿವ್ ಗ್ರೂಪ್ ಬೇಕಿತ್ತು, ಎಲ್ಲಿಯೂ ಸಿಗಲಿಲ್ಲ. ಮತ್ತೆ ನಮ್ಮ ಟೆಕ್ನಿಕಲ್ ಸೂಪರ್ವೈಸರ್ ಎಡ್ವರ್ಡ್ ಹತ್ರ ಹೇಳಿ ಅವರು ಫಾದರ್ ಮೂಲದಲ್ಲಿ ಅದನ್ನು ಫೈಂಡ್ ಔಟ್ ಮಾಡಿ ಮತ್ತೆ ನಾವು ಅಲ್ಲಿಗೆ ಕಳಿಸಿ ಅವರಿಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರೆ, ನೀವು ಈ ರೀತಿಯಲ್ಲಿ ಒಂದು ಬ್ಲಡ್ ಅರೇಂಜ್ಮೆಂಟ್ ಮಾಡಿದ್ರಲ್ಲ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಅಂತ ಹೇಳಿ ಬಹಳ ಶ್ಲಾಘನೆ ಮಾಡಿದ್ರು. ಹಾಗಾಗಿ ನಾನು ಒಬ್ಬನೇ ಅಲ್ಲ, ನೀವೆಲ್ಲ ರೆಡ್ ಕ್ರಾಸಿನ ಅಂಬಾಸಡರ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತ ಈ ಸುದ್ದಿಯನ್ನು ಎಲ್ಲರಿಗೂ ಹೇಳಿ ನಾವು ರಕ್ತವನ್ನು ಕೊಟ್ಟು ನಮ್ಮ ಜೀವನ ಉಳಿಸಬೇಕು. ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಇಡೀ ವಿಶ್ವದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಆದ್ದರಿಂದ ನಮ್ಮ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಶಾಖೆ ಇವತ್ತು ವಿಭಿನ್ನವಾಗಿ ಮಾಡಿದೆ ಅಂತ ಹೇಳುವ ತೃಪ್ತಿ ಇದೆ. ಇನ್ನು ಮುಂದೆ ಅದ್ದೂರಿಯಾಗಿ ಮಾಡಲಿಕ್ಕೆ. ಆದರೆ ಬ್ಲಡ್ ಡೋನರ್ಸ್ಗೆ ಮನೋಹರ್ ಪ್ರಸಾದ್ ಹೇಳಿದ ಹಾಗೆ ಇದು ವಾಲಂಟಿಯರ್ ಡೊನೇಷನ್. ಸಪೋಸ್ ಯಾವುದೋ ಒಂದು ಕಂಪನಿ ನಿಮಗೆ ಏನೋ ಕೊಡ್ತದೆ, ಅದು ಸ್ಪಾನ್ಸರ್ ಮಾಡ್ತದೆ ಅಂತ ಹೇಳಿದ್ರೆ ಯಾವುದೇ ದುಡ್ಡನ್ನು ತಗೊಳ್ಳಿಕ್ಕಿಲ್ಲ, ಇದೊಂದು ವಾಲಂಟ್ರಿ. ಹಾಗಾಗಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ಭಾರತ ದೇಶ, ಬೇರೆ ದೇಶದಲ್ಲಿ ಪೇಯ್ಡ್ ಡೋನರ್ಸ್ ಇದ್ದಾರೆ, ಆದರೆ ನಮ್ಮ ದೇಶದಲ್ಲಿ ಇಲ್ಲ. ಅದು ಬರುವುದೂ ಇಲ್ಲ, ಬರುವುದೂ ಬೇಡ. ಹಾಗಾಗಿ ಇಂಥ ಸಂದರ್ಭದಲ್ಲಿ ರೆಡ್ ಕ್ರಾಸಿನ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಿಮಗೆಲ್ಲ ಅಭಿನಂದಿಸುತ್ತಾ ಈ ಒಂದು ಅವಕಾಶಕ್ಕೆ ಹಾಗೂ ಇಷ್ಟೊಂದು ಚಂದವಾಗಿ ಬೆಳಿಗ್ಗೆ ಬಂದು ಇಲ್ಲಿ ಸೇರಿ ನಮ್ಮ ಒಂದು ಫಂಕ್ಷನ್ಗೆ ಮೆರುಗು ನೀಡಿ ಅತ್ಯುತ್ತಮವಾಗಿ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲಾ ವಿಭಾಗವು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಶಕ್ತ ಸಮಾಜಕ್ಕಾಗಿ ಏಳಿಗೆಗಾಗಿ ಶ್ರೀ ಮನೋಹರ್ ಪ್ರಸಾದ್ ಚೀಫ್ ನ್ಯೂಸ್ ಬ್ಯೂರೋ ಉದಯವಾಣಿ ಎಡಿಟರ್ ಅವರು ನಿರ್ಗಮಿಸುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಅಭಿಷೇಕ್ ಸುವರ್ಣ, ನಾರ್ದರ್ನ್ ಸ್ಕೈ ಪ್ರಾಪರ್ಟೀಸ್. ಫೈಸಲ್ ಮಂಚಿ, ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ. ಫ್ರಂಟ್ ಆಫ್ ಇಂಡಿಯಾ, ಇಬ್ರಾಹಿಂ ಕರೀಂ, SSFI BC ರೋಡ್. ಇಲಿಯಾಸ್, ಪಾಪ್ಯುಲರ್ ಫ್ರಂಟ್ ಆಫ್ ಹೋಂಡಾ ಮ್ಯಾಟ್ರಿಕ್ಸ್, ಕರಕೆರೆ. Lion Nagesh, Lion International Lions Club, Bengaluru. Lokesh, Yuva Vahini, Mani. Mahesh, Government First Grade College, Carl Street. Mohan Das, Kodigal Friends Club. NSS Officer Pritam, Sharada College, Kodiyal Baby. Prabhakar Shriyan. NSS Officer Santosh,
Davada College, Mudupitri. NSS Officer, Major Radhakrishna Shetty, Mahir College, Mudupitri. Pooja Prashant Pai, Mahila Morcha, Mangalore. District Congress Committee, Prajwal, President, Tailors Association, Bankwal. Professor Shivara, Mangalore University, Konaji. Siddiki Manjeshwara, Blood Donors, Mangalore. Sridhar, Seva Bharati, Kanyadi. Venkatesh Pujari, JCI, Mudpur. ಉಳಿದವರು ಯಾರಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಬಂದು ಸ್ಮರಣಿಕೆಯನ್ನು ಅದರ ಕಲೆಕ್ಟ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬ್ಲಡ್ ಬ್ಯಾಂಕ್ ಅಲ್ಲಿ ಬಂದು ಕಲೆಕ್ಟ್ ನಮ್ಮ ನೂತನ ಶಾಸಕರಾದ ಶ್ರೀಯುತ ವೇದವ್ಯಾಸ ಕಾಮತ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರೊಟೇರಿಯನ್ ಶ್ರೀ ಶಾಂತವನ್ ಶೆಟ್ಟಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಸವಿತಾ ಅವರು, ಸೂಪರಿಂಟೆಂಡೆಂಟ್ ಗವರ್ಮೆಂಟ್ ಲೇಡಿ ಕೋಚಿಂಗ್ ಹಾಸ್ಪಿಟಲ್